ನಮಸ್ಕಾರ ವೀಕ್ಷಕರೇ, ಪರಿಸರ ಸಂರಕ್ಷಣೆಯಲ್ಲಿ ಮಿಯಾವಾಕಿ ಅರಣ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಪರಿಸರವನ್ನು ಸಂರಕ್ಷಿಸಬೇಕು, ಪರಿಸರವನ್ನು ಬೆಳೆಸಬೇಕು, ಶುದ್ಧವಾದ ಗಾಳಿ ನೀರು ಬೇಕು ಅಂತ ನಾವು ಪ್ರತಿಯೊಬ್ಬರು ಕೂಡ ಆಸೆ ಪಡ್ತೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಮುಂದೆ ಬರುವಂಥದ್ದು ಸಹ ಭಾಳ ಕಮ್ಮಿ ಅಂತ ಹೇಳ್ಬೋದು. ಕಾರ್ಯಪ್ರವೃತ್ತರಾಗುವಂಥದ್ದು ಕಮ್ಮಿ ಅಂತ ಹೇಳ್ಬೋದು. ವರ್ಷದ ಒಂದು ದಿನದಲ್ಲಿ ಆ ಗಿಡಗಳನ್ನು ನೆಟ್ಟು ಅದಕ್ಕೆ ನೀರನ್ನು ಎರೆದು ವರ್ಷದ ನಂತರ ದಿನಗಳಲ್ಲಿ ಆ ಗಿಡಗಳು ಏನಾಗುತ್ತೆ, ಬೆಳೀತಾ ಇದೆಯಾ, ಅದರಿಂದ ಸರಿಯಾದ ರೀತಿಯಲ್ಲಿ ನಮ್ಮ ಪರಿಸರಕ್ಕೆ ಉತ್ತಮವಾದ ಕೆಲಸಗಳು ಆಗ್ತಾ ಇದೆಯಾ, ಈ ಕುರಿತಾಗಿ ಯಾರು ಕೂಡ ಗಮನವನ್ನು ಹರಿಸೋದಿಲ್ಲ. ಸೊ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮ ಏನಿದೆ, ಮಿಯಾವಾಕಿ ಅರಣ್ಯದ ಕುರಿತಾಗಿ ಈ ಒಂದು ಕಾರ್ಯಕ್ರಮ, ಮಾಹಿತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ. ಬಹುಶಃ ನಾವೆಲ್ಲರೂ ಕೂಡ ತುಂಬ ಲಕ್ಕಿ ಅಂತ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಒಂದು ಅರಣ್ಯ ಬರ್ತಾ ಇದೆ. ಸೊ ಇದರಿಂದಾಗಿ ಪರಿಶುದ್ಧವಾದ ಗಾಳಿ ಸಿಗುತ್ತೆ, ನೀರು ಸಿಗುತ್ತೆ. ಇದಲ್ಲದೆ ಬೇರೆ ಎಲ್ಲ ರೀತಿಯ ಗಿಡ ಮರಗಳಿಗಿಂತ ತುಂಬ ಭಿನ್ನವಾಗಿದೆ ಈ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು. ಹಾಗಾದರೆ ಈ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಏನು, ಇದರಿಂದ ನಮ್ಮ ಪರಿಸರಕ್ಕೆ ಆಗುವಂಥ ಲಾಭಗಳೇನು, ಈ ಕುರಿತಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಗುತ್ತೆ. ಸೊ ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆರ್ಗ್ಯಾನಿಕ್ ಲಿವಿಂಗ್ ಇದರ ಕನ್ವೇಯರ್ ಮಹೇಶ್ ಶೆಣೈ ಅವರು. ಮೊದಲಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮಹೇಶ್ ಶೆಣೈ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪಂದನ ವಾಹಿನಿಯ ಸಮಗ್ರ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹಾಗೆ ನಮ್ಮೊಂದಿಗಿದ್ದಾರೆ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು, ಸಮಾಜ ಸೇವಕರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಎಸ್ ಸರ್, ಮಹೇಶ್ ಶೆಣೈ ಅವರೇ, ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಬಹುಶಃ ಉಡುಪಿ ಭಾಗದ ಜನರು ಪ್ರಪ್ರಥಮವಾಗಿ ಕೇಳ್ತಾ ಇದ್ದಾರೆ ಈ ಒಂದು ಹೆಸರು. ಈ ಹಿಂದೆಲ್ಲೂ ಕೂಡ ಕೇಳಿರಲಿಲ್ಲ. ಸೊ ಏನಿದು ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು? ಈಗ ನಾವು ಎದುರಿಸ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದ್ರೆ, ಒಂದು ಏರ್ ಪೊಲ್ಯೂಷನ್ ಆಗಿದೆ ಈ ಭಾಗದಲ್ಲಿ, ಮತ್ತು ನಮಗೆ ಅಂತರ್ಜಲ ಮಟ್ಟ ಕೆಳಗೆ ಹೋಗಿ ನೀರಿನ ಸಮಸ್ಯೆ ಬಂದಿದೆ. ಅದಲ್ಲದೆ ಮತ್ತೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಹಿಂದಿನಿಂದ ಬಂದಂಥ ಜೀವ ವೈವಿಧ್ಯಗಳಲ್ಲಿ ಈ ಚಿಟ್ಟೆ, ಗುಬ್ಬಚ್ಚಿ ಅಂತ ಹಲವಾರು ಪ್ರಾಣಿಗಳು ನಶಿಸಿ ಹೋಗ್ತಾ ಇವೆ. ಮತ್ತು ಬಹಳ ದೊಡ್ಡ ಗ್ಲೋಬಲ್ ಸಮಸ್ಯೆ ಏನಂತ ಹೇಳಿದ್ರೆ, ಈ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಸೊ ಇದು ಅಲ್ಲದೆ ಜಪಾನ್ನಲ್ಲಿ ಏನಂತ ಹೇಳಿದ್ರೆ, ಅಲ್ಲಲ್ಲಿ ಭೂಕಂಪ ಆಗಿ ಅಥವಾ ನಿಮ್ಮ ನೆರೆ ಬಂದು ಮಣ್ಣು ಕೊಚ್ಚಿ ಹೋಗುವಂಥ ಸಮಸ್ಯೆ ಇತ್ತು. ಇದಕ್ಕಾಗಿ ಒಬ್ಬ ಖ್ಯಾತ ಪರಿಸರ ತಜ್ಞ, ಅಲ್ಲಿಯ ಪರಿಸರ ತಜ್ಞ ಅಹಿಯೋಕೋ ಮಿಯಾವಾಕಿ ಅಂತ ಹೇಳುವ ಒಬ್ರು ಒಂದು ಪರಿಹಾರ ಕಂಡು ಹುಡುಕಿದ್ರು. ಏನಂತ ಹೇಳಿದ್ರೆ, ಅತ್ಯಂತ ವೇಗವಾಗಿ ಒಂದು ಕಾಡನ್ನು ಬೆಳೆಸುವಂತಹ ವಿಧಾನವನ್ನು ಅವರು ಹುಡುಕಿದ್ರು. ಈ ವಿಧಾನವನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ ನಂತರ ಅದು ತುಂಬಾ ಯಶಸ್ವಿ ಆಯಿತು. ಅದನ್ನೀಗ ಪ್ರಪಂಚಾದ್ಯಂತ ಅದನ್ನು ಎಲ್ಲರೂ ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಕಾಡು ಬೆಳೆಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದೇ ಈಗ ಮಿಯಾವಾಕಿ ಅರಣ್ಯ ಅಂತೇಳಿ. ಅಂದರೆ ಈಗ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಬೇರೆ ರೀತಿಯ ಒಂದು ಮರಗಳಾಗಿರ್ಬೋದು ಅಥವಾ ಬೇರೆ ರೀತಿಯ ಗಿಡಗಳಿಂದ ತುಂಬ ಭಿನ್ನವಾಗಿದೆ ಅನ್ನುವಂಥ ಒಂದು ವಿಚಾರ. ಏನು ಆ ವಿಶೇಷತೆ ಮಿಯಾವಾಕಿ ಅರಣ್ಯದಲ್ಲಿ ಅಂತ? ಈ ಬೇರೆ ಮರ ಗಿಡಗಳಿಂದ ಏನು ವಿಶೇಷತೆ ಅಂತ ಹೇಳಿದ್ರೆ, ಇದನ್ನು ನಾವು ಕೃತಕವಾಗಿ ನಿರ್ಮಿಸ್ತಾ ಇದ್ದೇವೆ. ಈಗ ಕಾಡು ಎಲ್ಲ ಕಡೆ ತನ್ನಿಂದ ತಾನೇ ಬೆಳೆದಿರ್ತದೆ. ಯಾರೇ ಒಬ್ಬ ಮನುಷ್ಯನಾಗ್ಲಿ ಬೇರೆ ಯಾರೇ ಹೋಗಿ ಅದನ್ನು ನೆಟ್ಟಿರುವುದಿಲ್ಲ. ಈಗ ನಾವು ಕಾಡನ್ನು ನಮ್ಮ ಅಗತ್ಯಗೋಸ್ಕರ ಬೆಳೆಸಬೇಕು. ಸೊ ಅದನ್ನೇ ನಾವು ವಿಶೇಷ ಅಂತ ಹೇಳುವಂಥದ್ದು. ಎಸ್ ವಿಶು ಶೆಟ್ಟಿ ಅವರೇ, ಸೊ ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಇದು ಮೂಡಿ ಬರ್ತಾ ಇರುವಂತಹ ಒಂದು ಕಾರ್ಯಕ್ರಮ ಮಿಯಾವಾಕಿ ಅನ್ನುವಂಥದ್ದು ಮಹೇಶ್ ಶೆಣೈ ಅವರ ನೇತೃತ್ವದಲ್ಲಿ. ಏನನ್ಸುತ್ತೆ ಈ ಕುರಿತಾಗಿ? ಅದೇ, ನನಗೆ ಮೊನ್ನೆ ಬಹಳ ಸಂತೋಷವಾಯಿತು, ಆಶ್ಚರ್ಯವಾಯಿತು. ಒಂದು 3 ಸೆನ್ಸ್ ಜಾಗದಲ್ಲಿ 400 ಗಿಡಗಳನ್ನು ಬೆಳೆಸುವಂತ ಒಂದು ಆಧುನಿಕತೆ. ಯಾಕಂದ್ರೆ ತಂತ್ರಜ್ಞಾನ, ಆಧುನಿಕತೆ ನಮ್ಮ ಭವಿಷ್ಯತ್ತಿಗೆ ಬೇಕೇ. ತಂತ್ರಜ್ಞಾನವನ್ನು, ಆಧುನಿಕತೆ ನಾವು ಇನ್ನು ಮುಂದೆ ರೂಢಿಸಿಕೊಳ್ಳದಿದ್ರೆ ಆಗುದಿಲ್ಲ. ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಈಗ ಎಲ್ಲೇ ಒಂದು ಸ್ವಲ್ಪ ಆಗ್ತಾ ಉಂಟಂತಾದ್ರೆ ಆಧುನಿಕ ತಂತ್ರಜ್ಞಾನದಿಂದ. ಯಾಕಂದ್ರೆ ಒಬ್ಬ ಮಾಡುವಾಗ 100 ಜನ ಮಾಡುವ ಕೆಲಸವನ್ನು ಒಂದು ಮಿಷಿನ್ ಮಾಡ್ತಾ ಇರ್ತದೆ. ಹಾಗಾಗಿ ಈಗ ಆಧುನಿಕತೆಯಲ್ಲಿ ಆಗುವುದಕ್ಕೆ ಇದೊಂದು ಸಂತೋಷ ಪಡುವಂತ ವಿಷಯ. ಮತ್ತೆ ಇದರಲ್ಲಿ ಆಗುದಿಲ್ಲ ಅಂತ ಅಲ್ಲ, ಎಷ್ಟು ಜನರಿಗೆ ಸಂಶಯ ಉಂಟು 400 ಗಿಡ ನಡ್ಲಿಕ್ಕೆ ಆಗ್ತದೆ, ಅದ್ರಲ್ಲಿ ಏನೋ ಒಂದು ವಿಶೇಷತೆ ಉಂಟಲ್ಲ. ವಿಶೇಷತೆ ಇಲ್ಲ. ಈಗ ಬೆಂಕಿ ಹೊತ್ತದೆ ಹೋಗಿ ಬರುವುದಿಲ್ಲ ಹೇಳಿದಾಗೆ ವಿಶೇಷತೆ ಇರದೇ ಬರುವುದಿಲ್ಲ. ನಿಜವಾಗಿ ನಾನು ಪ್ರಥಮವಾಗಿ ಈ ಒಂದು ವಿಷಯವನ್ನು ನಮ್ಮ ಉಡುಪಿಗೆ ಪರಿಚಯಿಸಿಕೊಟ್ಟ ಮಹೇಶ್ ಶೆಣೈ ಅವರು, ಮಿತ್ರರಾದ ಮಹೇಶ್ ಶೆಣೈ ಅವರಿಗೆ ಬಹಳಷ್ಟು ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾನು ಅವ್ರ ಹತ್ರ ಹೇಳಿದೆ ಮಾತಾಡುವಾಗ, 400 ಗಿಡ ಆಗುವಲ್ಲಿ 100 ಗಿಡ ಆದರೂ ಕೂಡ ನಮಗೆ ದೊಡ್ಡ ಒಂದು ಪ್ಲಸ್. ಯಾಕಂದ್ರೆ ನಾನೀಗ 10 ವರ್ಷದಿಂದ ವನ ಮಹೋತ್ಸವ ಮಾಡ್ತಾ ಇದ್ದೇನೆ. ಒಂದು 10-20 ಗಿಡ ಪ್ರತಿ ವರ್ಷ ನಡ್ತೇನೆ. ಎಲ್ಲೋ ನಾನು ನಟ್ಟ ಗಿಡ ಒಂದು ಅಲ್ಲಲ್ಲಿ ಒಂದು 100-150 ಗಿಡ ಸಿಗ್ಬೋದು. ನಾವು 10 ವರ್ಷ ಆಗಿದೆ. ಅದು ಏನೊಂದು ವರ್ಷಕ್ಕೆ 1-2 ಫೀಟ್ ಬೆಳಿಬಹುದು. ಇವರು ಹೇಳುವ ಪ್ರಕಾರ ವರ್ಷಕ್ಕೆ ಒಂದು 5-6 ಫೀಟ್ ಬೆಳೀತದೆ. ಮತ್ತೆ ಅದು ನೇರವಾಗಿ ಹೋಗ್ತದೆ. ಯಾಕಂದ್ರೆ ಅದರಲ್ಲಿ ಎಂತ ಅಂದ್ರೆ 400 ಹತ್ರ ಗಿಡ ಇರ್ಲಿಕ್ಕೆ ಹೋಗಿ ಗಿಡಗಳು ಕೂಡ ಒಂದು ಮರಕ್ಕೆ ಹೊಂದಾಣಿಕೆ ಮಾಡ್ಕೊಂಡು
ಅದು ಮರವಾಗಿ ಬೆಳ್ಕೊಂಡು ನೇರವಾಗಿ ನಮಗೆ ಬೆಳೆಯುವಂತ ಒಂದು ಅವಕಾಶವನ್ನು ಕೊಡ್ತದೆ, ಮತ್ತೆ ಕೃತಕವಾದ ಒಂದು ಅರಣ್ಯವೂ ಆಗ್ತದೆ. ಸಮಾಜಕ್ಕೆ ದೊಡ್ಡ ಪಾಸಿಟಿವ್. ನಿಜವಾಗಿ ಇದರ ಬಗ್ಗೆ ಮಹೇಶ್ ಶೆಣಿಯವರು ಒಬ್ಬರದೇ, ಅವರೀಗ ನಮಗೆ ಹೇಳಿದ್ದಾರೆ, ಅವರದು ಒಬ್ಬರದೇ ಕರ್ತವ್ಯ ಅಲ್ಲ, ನಾವೆಲ್ಲರೂ ಆ ಒಂದು ವಿಷಯದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅದು ಯಶಸ್ವಿ, ಯಾಕಂದ್ರೆ ಪ್ರತಿಯೊಂದು ಕೆಲಸವು ನಾವು ಮಾಡುವ ಕೆಲಸ ರಿಸಲ್ಟ್ ಆಮೇಲೆ ನಾವು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿ ಹಿಂದೆ ಮುಂದೆ ಆಲೋಚನೆ ಮಾಡಬಾರ್ದು. ಅದು ರಿಸಲ್ಟ್ ಏನೇ ಬರಲಿ, ಅಂದ್ರೆ ನಾವು ಮಾಡುವ ಧ್ಯೇಯ ಒಳ್ಳೆದಾಗಿರ್ಬೇಕು, ಸಮಾಜಕ್ಕೆ ಪೂರಕ ಆಗಿರ್ಬೇಕು. ಈ ಪೂರಕವಾದ ಒಂದು ಕೆಲಸ ಮಹೇಶ್ ಶೆಣಿಯವರು ಮಾಡ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದು ಒಂದಷ್ಟು ಫಲಿತಾಂಶವನ್ನು ಕೊಡ್ಲಿ, ಅದರೊಟ್ಟಿಗೆ ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸ್ತೇವೆ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಅರಣ್ಯ ಗಿಡ ಮರಗಳನ್ನು ಪ್ರಕೃತಿಯನ್ನು ರಕ್ಷಣೆ ಮಾಡುವ ಕೆಲಸ ಆಗದೆ ಹೋದಲ್ಲಿ ನಮ್ಮ ಭವಿಷ್ಯತ್ತಿನ ಜನಾಂಗ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಭವಿಷ್ಯತ್ತಿನ ಜನಾಂಗ ಎಷ್ಟೇ ಹಣ ಇರಲಿ, ಸಂಪತ್ತಿರಲಿ, ಆ ಪ್ರಕೃತಿಯ ವಿಕೋಪಕ್ಕೆ ಬಲಿಯಾಗುವುದರಲ್ಲಿ ಎರಡು ಮಾತಿಲ್ಲ, 100ಕ್ಕೆ 100 ಬಲಿ ಆಗ್ತೇವೆ ನಾವು. ಇನ್ನಾದ್ರೂ ಜಾಗ್ರತೆ ಮಾಡಿಕೊಂಡು ಸ್ವಾರ್ಥವನ್ನು ಬಿಟ್ಟು ಇದ್ದ ಮರಗಳನ್ನು ಕಡಿಯದೆ ಇನ್ನಷ್ಟು ಮರಗಳನ್ನು ನೆಡುವುದರ ಮೂಲಕ ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವ ಕೆಲಸ ನಾವು ಮಾಡಲೇಬೇಕು. ಇದು ಪ್ರತಿಯೊಬ್ಬ ವ್ಯಕ್ತಿಯದ್ದು ಆದ್ಯ ಕರ್ತವ್ಯ. ಎಷ್ಟೋ ಕಡೆ ನಾನು ನೋಡ್ತೇನೆ, ನಮ್ಮ ಮನೆಯ ಅವರಿಗೆ ಸಂಬಂಧ ಅಲ್ಲದ ಮರ ಇದ್ರೂ ಕೂಡ ಕೆಲವೊಂದು ಕಡೆಯಲ್ಲಿ ಕಸ ಬೀಳ್ತದೆ, ಅಥವಾ ಅಪಾಯಕಾರಿಯಾದ ಮರವನ್ನು ಕಡಿಲಿ, ಒಂದು ಮನೆಗೆ ಬೀಳುವಂಥದ್ದು, ವಿದ್ಯುತ್ ಲೈನಿಗೆ ಎಫೆಕ್ಟ್ ಆಗುವಂಥದ್ದು, ಮನೆ ತೋರುದಿಲ್ಲ, ಮನೆಗೆ ಅಡ್ಡ ಬರ್ತದೆ ಮರ ಅಂತ ಕಡಿತೇವಲ್ಲ, ಅದು ದೊಡ್ಡ ತಪ್ಪು. ಯಾಕಂದ್ರೆ ನಮ್ಮ ಮನುಷ್ಯನ ಬದುಕು ಹೇಳುವಂಥದ್ದು 50, 60, 70 ವರ್ಷಕ್ಕೆ ಮುಗಿತದೆ. ಒಂದು ಮರ ಹೇಳುವಂಥದ್ದು 500,000 ವರ್ಷ ಬದುಕಿ ಬಾಳ್ತದೆ. ಜೊತೆಗೆ ನಾವು ಎಣಿಕೆ ಮಾಡದಷ್ಟು ನಮಗೆ ಒಂದು ಬದುಕುವಂತಹ ಒಂದು ಜೀವ ಔಷಧಿ ಗಾಳಿಯನ್ನು ಕೊಡುವಂತಹದ್ದೊಂದು ನಮ್ಮ ಪ್ರಕೃತಿಯ ದೇವರವರು ಮರ ಹೇಳುವಂಥದ್ದು. ಇದನ್ನು ನಾವು ನಾಶಪಡಿಸುವಂತ ಕೆಲಸ ಆಗಬಾರ್ದು. ಖಂಡಿತ ಈ ಮಹೇಶ್ ಶೆಣಿಯವರ ಕೆಲಸ ಒಳ್ಳೆದಾಗ್ಲಿ. ನಾವು ಸಮಾಜದವರೆಲ್ಲರೂ ಅವರ ಬೆನ್ನ ಹಿಂದೆ ಆ ಬಗ್ಗೆ ನಾವು ಕೂಡ ನಮ್ಮಿಂದ ಆದ ಒಂದು ಅಳಿಲ ಸೇವೆಯನ್ನು ಮಾಡ್ತೇವಂತ ಈ ಒಂದು ಮಿಯಾವಾಕಿ ಅರಣ್ಯದ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಓಕೆ. ಮಹೇಶ್ ಅವರೇ, ಈಗಾಗಲೇ ಅವರೊಂದು ಮಾತನ್ನು ಹೇಳಿದರು, 3 ಸೆನ್ಸ್ ಜಾಗದಲ್ಲಿ 400 ಮರಗಳನ್ನು ನಡಬಹುದು ಅನ್ನುವಂಥ ವಿಚಾರ. ಸೊ ಹೇಗೆ ಸಾಧ್ಯ ಇದು? ಅಂದರೆ ನಡುವಂಥ ಸಂದರ್ಭದಲ್ಲಿ ಒಂದು ಮರ ಇನ್ನೊಂದು ಮರಕ್ಕೆ ತಾಗುವಂಥ ಒಂದು ಸನ್ನಿವೇಶ ಕೂಡ ಎದುರಾಗುತ್ತೆ. ಸೊ ಇದು ಹೇಗೆ ಸಾಗುತ್ತೆ ಅಂತ ನೋಡಿ. ಅಲ್ಲಿ ಬೆಳೀತಾ ಇರುವಂಥದ್ದು ಮರಗಳು, ಮನುಷ್ಯ ಅಲ್ಲ. ಯಾಕಂತ ಹೇಳಿದ್ರೆ ಈ ಮನುಷ್ಯನಿಗೆ ಮಾತ್ರ ಜಾತಿ ಭೇದ ಎಲ್ಲ ಇರ್ತದೆ. ಆ ಮರಗಳಿಗೆ ಏನಂತ ಹೇಳಿದ್ರೆ ಅವುಗಳಿಗೆ ಜಾತಿ ಭೇದ ಎಂಬುದೇನಿಲ್ಲ. ಅವು ಮತ್ತೊಂದು ಮರದ ಒಟ್ಟಿಗೆ ತಾನು ಬದುಕಬೇಕು, ಮತ್ತೊಬ್ಬ ಬದುಕಬೇಕು ಅಂತ ಹೇಳುವ ಪ್ರಿನ್ಸಿಪಲ್ ಅನ್ನು ಅವು ಫಾಲೋ ಮಾಡ್ತವೆ. ಸೊ ಹಾಗಿರುವಾಗ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ, ಈಗಲೇ ನಮ್ಮ ವಿಷಯರು ಹೇಳಿದ ಹಾಗೆ ಅದು ಸೀದಾ ಮೇಲೆ ಹೋಗ್ತದೆ. ಸೊ ಅದರಿಂದ ಅಕ್ಕಪಕ್ಕದ ಬೇರೆ ಮರ ಅಥವಾ ಸಸಿಗೆ ಏನಾದರೂ ಹುಷಾರಿಲ್ಲದಿದ್ರೆ ಅಥವಾ ಏನಾದರೂ ಆದರೆ ಅದನ್ನು ಅವರು ಸಂಭಾಳಿಸಿಕೊಂಡು ಅದನ್ನು ಬೆಳೆದಂತಹ ವಿಚಾರಗಳನ್ನು ನನ್ನ ಮಿತ್ರರು ನೋಡಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಮತ್ತೊಂದು ಪಕ್ಕದ ಮರಕ್ಕೆ ಏನಾದರೂ ಗ್ರೋತ್ ಕಡಿಮೆ ಆಯ್ತು ಅಂತ ಹೇಳುವಾಗ ಇನ್ನೊಂದು ಮರದ ಸಸಿ ಅದನ್ನು ಸಂಭಾಳಿಸಿಕೊಂಡು ಅದನ್ನು ಬೆಳೆಸ್ತದೆ ಅಂತ ಅವರು ನಮ್ಮ ಎಕ್ಸ್ಪರ್ಟ್ ಹೇಳಿದ್ದಾರೆ ಇದರ ಬಗ್ಗೆ. ಅಂದ್ರೆ ನಾವು ಸಾಮಾನ್ಯ ಜನರು ನೋಡ್ಬೇಕಾದ್ರೆ ಹೇಗೆ ಸಾಧ್ಯ ಇದು 400 ಸೆನ್ಸ್ ಅಂದ್ರೆ 400 ಗಿಡವನ್ನು ನಡಬಹುದು 3 ಸೆನ್ಸ್ ಅಂತ ಪ್ರಶ್ನೆ ನಮ್ಮ ಹತ್ರ ಕಾಡುತ್ತೆ. ಯಾಕಂದ್ರೆ ಸಾಕಷ್ಟು ಹತ್ರ ಅಡಿಕೆ ತೋಟ, ತೆಂಗಿನಕಾಯಿ ಮರಗಳೆಲ್ಲ ಇರುತ್ತೆ. ಅದ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎದುರಾಗುವಂಥದ್ದು ಸಾಮಾನ್ಯ. ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ಹುಟ್ಟಿತು ಅಂತ, ಈ ರೀತಿಯ ಒಂದು ಅರಣ್ಯವನ್ನ ಉಡುಪಿಗೆ ತರಬೇಕು, ಇದರಿಂದ ಉಪಯೋಗವಾಗಬೇಕು ಅನ್ನುವಂಥ ಒಂದು ವಿಚಾರ ಹೇಗೆ ಅಂತ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ವೀಕ್ಷಕರ ಹತ್ರ ನೀವೊಂದು ಉದಾಹರಣೆ ತಗೊಳ್ಳಿ. ಕಳೆದ 10 ವರ್ಷಗಳ ಹಿಂದೆ ಈ ಪ್ರತಿಯೊಬ್ಬನ ಹತ್ರ ಇರುವಂತಹ ಅಥವಾ ಪ್ರತಿಯೊಬ್ಬರ ಒಂದು ಸಣ್ಣ ಊರಿನಲ್ಲಿ ಇರುವಂತಹ ಫ್ರಿಡ್ಜ್ಗಳ ಸಂಖ್ಯೆ ಎಷ್ಟು, ಮೋಟಾರ್ ಬೈಕ್ಗಳ ಸಂಖ್ಯೆ ಎಷ್ಟು, ಕಾರಿನ ಸಂಖ್ಯೆಗಳೆಷ್ಟು? ನೀವೇ ವೀಕ್ಷಕರೇ ಕಂಪೇರ್ ಮಾಡಿ ನೋಡಿ. 10 ವರ್ಷಗಳ ಹಿಂದೆ ಇದ್ದ ಸಂಖ್ಯೆ ಎಷ್ಟು ಮತ್ತು ಇವತ್ತು ಊರಿನಲ್ಲಿರುವಂತಹ ಫ್ರಿಡ್ಜ್, ಬೈಕ್ ಮತ್ತು ಕಾರ್ ಇವುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ಸೊ ಎಷ್ಟು ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಪಟ್ಟಿನಲ್ಲಿ ನಾವು ಮರವನ್ನು ಬೆಳೆಸಿದ್ದೇವಾ? ನಾನು ನಿಮ್ಗೆ ಹೇಳಿದಂಥದ್ದು ಕೇವಲ 3 ವಸ್ತುಗಳು. ಇವು ಕಾರ್ಬನ್ ಡೈಆಕ್ಸೈಡ್ ಬಿಡುವಂತಹ 3 ವಸ್ತುಗಳ ಬಗ್ಗೆ ನಾನು ಹೇಳಿದ್ದೇನೆ. ಅದೇ ನಮ್ಮ AC ಮತ್ತು ಬೇರೆ ಬೇರೆ ವಿಷಯಗಳನ್ನು ನಾವು ವಸ್ತುಗಳನ್ನು ನೋಡಿದ್ರೆ ಅವುಗಳು ಬಿಡುವಂತಹ ಕಾರ್ಬನ್ ಡೈಆಕ್ಸೈಡ್ ಎಷ್ಟುಂಟಂತ ಹೇಳಿದ್ರೆ ಅದು ಮುಂಬರುವ ದಿನಗಳಲ್ಲಿ ನಾವೆಲ್ಲ ಎಚ್ಚರಗೊಂಡು ಈ ಪರಿಸರವನ್ನು ಸಂರಕ್ಷಿಸಲಿಲ್ಲ ಅಂತಾದ್ರೆ ಇದು ನಾಶ ಆಗಲಿಕ್ಕೆ ಏನು ಬಹಳ ಹೊತ್ತು ಇರ್ಲಿಕ್ಕಿಲ್ಲ. ಎಸ್, ವಿಶ್ವ ಶೆಟ್ಟಿ ಅವರೇ, ಒಂದು ವಿಚಾರ ಏನಂದ್ರೆ, ಈಗ ಈ ಒಂದು ಅರಣ್ಯ ಪ್ರದೇಶವನ್ನ ಬೆಳೆಸುವಂತ ಒಂದು ಕೃತಕವಾಗಿ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಆಧುನಿಕ ತಂತ್ರಜ್ಞಾನ ಅನ್ನುವಂಥದ್ದಿದೆ, ಮಿಯಾವಾಕಿ ಅನ್ನುವಂಥ ಒಂದು ಅರಣ್ಯ ಇದೆ ಅನ್ನುವಂಥದ್ದನ್ನ ಸಂಶೋಧನೆ ಮೂಲಕ
ಉಡುಪಿಗೆ ತರುವಂತ ಒಂದು ಪ್ರಯತ್ನ. ಸೊ ಈಗಾಗಲೇ ಹೇಳಿದ ಹಾಗೆ ದುಪ್ಪಟ್ಟಾಗ್ತಾ ಇದೆ ಪರಿಸರ ಮಾಲಿನ್ಯ ಅನ್ನುವಂಥದ್ದು. ಆದರೆ ಇದನ್ನ ನಾವು ಸರ್ಕಾರದ ಕಡೆಯಿಂದ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಈ ರೀತಿಯ ಸಂಶೋಧನೆಗಳು ಯಾಕೆ ಆಗ್ತಾ ಇಲ್ಲ ಪರಿಸರದ ಕುರಿತಾಗಿ ಅನ್ನುವಂಥ ಒಂದು ನೋಡಿ. ಅದೇ ಅಧಿಕಾರಿಗಳು ಸರ್ಕಾರ ಇಷ್ಟು ರೀತಿಯ ಒಳ್ಳೆ ಕೆಲಸ ಮಾಡ್ತಿದ್ರೆ ಇವತ್ತು ಇಂಥ ದುರಂತ ಆಗುದಿಲ್ಲ. ಇವತ್ತು ಎಲ್ಲವೂ ಸ್ವಾರ್ಥ ಜಾಸ್ತಿ ಆಗಿದೆ. ಅಧಿಕಾರಕ್ಕಾಗಿ ಏನು ಮಾಡ್ಲಿಕ್ಕೂ ರೆಡಿ ಆಗ್ತಾ ಇದ್ದಾರೆ. ಅಧಿಕಾರ ಮತ್ತು ಭ್ರಷ್ಟಾಚಾರ ಎರಡರಿಂದ ಅದು ಎಲ್ಲಿ ಅಧಿಕಾರ ಭ್ರಷ್ಟಾಚಾರ ಕೋಮುಗಲಭೆ ಎಲ್ಲಿ ತನಕ ಒಂದು ದೇಶದಲ್ಲಿ ಇರ್ತದ ಅಲ್ಲಿ ತನಕ ದೇಶ ಒಂದು ತಮ್ಮ ಒಂದು ಭವಿಷ್ಯತ್ನಲ್ಲಿ ಉನ್ನತ ರೀತಿಗೆ ಹೋಗ್ಲಿಕ್ಕೆ ಅಭಿವೃದ್ಧಿ ಹೊಂದಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದು ಪ್ರೆಸ್ಟೇಜ್ ಅನ್ನು ಮೇಂಟೈನ್ ಮಾಡಿದ್ದಾರೆ, ಭವಿಷ್ಯತ್ತನ್ನು ನೋಡ್ಲಿಲ್ಲ, ತಾನು ಸ್ವಾರ್ಥ ಎಂಬುದು ಬಂದಿದೆ. ಇದನ್ನೆಲ್ಲ ಬರುವಾಗ ಯಾಕಂದ್ರೆ ನೋಡಿ, ಇವತ್ತು ಎಷ್ಟೋ ಜನ ಅಸಹಾಯಕರು ಬೀದಿ ಬದಿ ಬೀಳ್ತಾ ಇದ್ದಾರೆ. ಈಗ ಹೋದ ವಾರ ಒಬ್ಬ ಹುಡುಗನನ್ನು ನಾನು ಬಾಳಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇನೆ. ಈಗ ಅವ ಮನೋರೋಗಿ, ಈಗ ಅವನನ್ನು ಈಗ ಡಿಸ್ಚಾರ್ಜ್ಗೆ ರೆಡಿ ಆಗಿದ್ದಾನೆ. ಅವ ದೈಹಿಕ ಮಾನಸಿಕ ಎರಡೂ ಚಿಕಿತ್ಸೆ ಆಗಿದೆ. ಅವನ ಮನೆ ಸಿಗ್ಲಿಲ್ಲ. ಅವನ ಮನೆಗೆ ಸಿಗದಿದ್ರೆ ಅದು ಅವನನ್ನು ರಕ್ಷಣೆ ಮಾಡುವ ಕೆಲಸ ಯಾವುದು? ಸರ್ಕಾರದ್ದು, ಅಧಿಕಾರಿಗಳದ್ದು. ಅಧಿಕಾರಿಗಳ ಗಮನಕ್ಕೆ ತಂದ್ರೆ ನಾವು ಏನು ಮಾಡುವಾಗಿಲ್ಲ ಶೇಟರ್, ನಾವು ಎಲ್ಲಿ ತಗೊಂಡೋಗಿ ಹಾಕುದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವನನ್ನು ರಸ್ತೆಯಲ್ಲಿ ಬಿಡುದಾ? ಇಂಥ ಜೀವಂತ ಮನುಷ್ಯರೇ ಪ್ರತಿದಿನ ಎಷ್ಟೋ ನಾಶ ಆಗಿ ಹೋಗ್ತಾ ಇದ್ದಾರೆ. ಇದು ಹಾಗಾದ್ರೆ ಈ ರೀತಿಯ ಒಂದು ಸ್ವಾರ್ಥ ತುಂಬಿರುವಂತ ಈ ನಾಡಲ್ಲಿ ಭವಿಷ್ಯತ್ನ ಬಗ್ಗೆ ಚಿಂತನೆ ಯಾರು ಮಾಡ್ಬೇಕು ಅವ್ರು ಮಾಡ್ತಾ ಇಲ್ಲ. ಸಂಪನ್ಮೂಲ ವ್ಯಕ್ತಿಗಳೆನಿಸಿಕೊಂಡವ್ರು ಮಾಡ್ತಾ ಇಲ್ಲ. ಇವತ್ತು ಏನಂದ್ರೆ ಜನಸಾಮಾನ್ಯರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಜನಸಾಮಾನ್ಯನಿಂದ ಅಸಾಮಾನ್ಯ ಕೆಲಸ ಆದದ್ದು ಬಿಟ್ರೆ ದೊಡ್ಡ ವ್ಯಕ್ತಿ ಎನಿಸ್ಕೊಂಡವನಿಂದ ಅಸಾಮಾನ್ಯ ಕೆಲಸ ಯಾವುದೂ ಈ ತನಕ ಆಗ್ಲಿಲ್ಲ. ನಮ್ಮ ಪ್ರಧಾನಮಂತ್ರಿಯವರು ಜನಸಾಮಾನ್ಯರಾಗಿಯೇ ಇದ್ದವರು, ಇವತ್ತು ಜನಸಾಮಾನ್ಯನಾಗಿಯೇ ಇದ್ದಾರೆ. ಹಾಗಾಗಿ ಅವರು ಅಷ್ಟು ದೊಡ್ಡ ಜಾಗಕ್ಕೆ ಹೋಗಿದ್ದಾರೆ, ಅಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಎಂಬ ಯಾರು ಎಣಿಸ್ಕೊಂಡಿದ್ದಾನ ಅವನಿಗೆ ಅದು ಬಿದ್ದೋಗ್ಲಿಲ್ಲ. ಅದು ಎಲ್ಲ ಕೇವಲ ಕೃತಿಗೆ ಮಾತ್ರ. ಒಂದು ಗಿಡ ನೆಟ್ಟಾಗಿ ನೋಡಿ, ಇಷ್ಟು ಇದು ಒಂದು ಸಿಂಪಲ್ ಹೇಳುದು, 10 ವರ್ಷದಲ್ಲಿ ಫಾರೆಸ್ಟ್ ಇಲಾಖೆ ಸರ್ಕಾರದಿಂದ ಎಷ್ಟು ಕೋಟಿ ಮರ ನೆಟ್ಟರು. ಅದರಲ್ಲಿ ಬೆರಳಿಕೆ ಮರ ಆದ್ರೂ ಈಗ ನಮಗೆ ಸಿಗುದು ಒಂದು ಬೆರಳಿಕೆ ಇದು ಸಿಗ್ಬೋದು. ಎಷ್ಟೋ ಕಡೆ ಈ ವರ್ಷ ನಟ್ಟ ಹೊಂಡದಲ್ಲಿ ಬರುವ ವರ್ಷ ಅದೇ ಹೊಂಡದಲ್ಲಿ ಇನ್ನೊಂದು ಗಿಡ ನಡುದು. ಅದು ವೇಸ್ಟ್ ಅಲ್ವಾ? ಅದು ಯಾಕಾಗಿ ಮಾಡ್ತಾರೆ? ನಿಜವಾಗಿ ಒಂದು ಸಮಾಜಕ್ಕಾಗಿ ಒಂದು ಖಾಲಿ ಅವರ ಒಂದು ಲಿಖಿತಕ್ಕಾಗಿ ಅವರ ಒಂದು ರೆಕಾರ್ಡಿಗಾಗಿ ಸರ್ಕಾರಕ್ಕೆ ನಾವು ಇಷ್ಟು ತೋರಿಸ್ತೇವೆ ಅಂತ ಮಾಡುದಾದ್ರೆ ಅದು ಏನೂ ಪ್ರಯೋಜನ ಇಲ್ಲ. ಕಡತಗಳನ್ನು ಮೇಂಟೈನ್ ಮಾಡುವಂತದ್ದು ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಕಡತದಲ್ಲಿ ಇವತ್ತು ಇಷ್ಟು 1000 ಕೋಟಿಯನ್ನು ಫಾರೆಸ್ಟ್ಗೆ ಇಟ್ಟಿದ್ದೇವೆ ಅಂತ ಕೊಡ್ತಾರೆ ಅವರು. ಅದನ್ನು ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಕಡತದಲ್ಲಿ ತೋರಿಸ್ತಾರೆ. ಇದ್ದ ಗಿಡದ ಮರವನ್ನು ಹೋದ ವರ್ಷ ನಟ ಗಿಡವನ್ನು ತಗೊಂಡು ತೋರಿಸಿದ್ರು ಅವರು. ಇದು 100ಕ್ಕೆ 100 ಸತ್ಯ. ಈ ರೀತಿಯೆಲ್ಲ ಆಗುದಂತಾದ್ರೆ, ಯಾಕಂದ್ರೆ ಅಧಿಕಾರ ಸಿಕ್ಕಿದ ಮೇಲೆ ಅಧಿಕಾರವನ್ನು ಸದುಪಯೋಗ ಮಾಡಬೇಕೆಂಬ ಒಂದು ಇಚ್ಛೆ ಇದ್ರೆ ಆಗ್ತದೆ. ಇಚ್ಛೆ ಇರುವಂತದ್ದು ಇವತ್ತು 5% ಅಧಿಕಾರಿಗಳಿಗೂ ಇಲ್ಲ. ಎಲ್ಲಿಯೋ ಒಬ್ರೊಬ್ರು ಸಿಕ್ಕಿದ್ರೆ ಬಿಟ್ರೆ. ಹಾಗಾಗಿ ಆದ್ರೆ ಜನಸಾಮಾನ್ಯರಿಗೆ ಕಾಳಜಿ ಉಂಟು. ಜನಸಾಮಾನ್ಯರು ಇವತ್ತು ಸಮಾಜ ಭವಿಷ್ಯ ಬದುಕಿ ಉಳಿಬೇಕಂತ ಬಹಳಷ್ಟು ಹೋರಾಟ ಕೊಡ್ತಾ ಇದ್ದಾರೆ. ಅದರಿಂದ ಸಮಾಜ ಬದುಕಿ ಉಳಿದಿದೆ ಅಂತ ಹೇಳ್ಬೇಕು ಬಿಟ್ರೆ ಸರ್ಕಾರ ಈ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರ ಜಾಗೃತಿ ಮೂಡಿಸಲಿಲ್ಲ. ಶಾಲಾ ಕಾಲೇಜುಗಳಲ್ಲೂ ಜಾಗೃತಿ ಇಲ್ಲ. ಕೇವಲ ಒಂದು ದಿವಸದ ಮಟ್ಟಿಗೆ ಒಂದು ಅರಣ್ಯ ದಿನಾಚರಣೆ ಅಂತ ಮಾಡಿದ್ರೆ ಖಂಡಿತ ಪ್ರಯೋಜನ ಇಲ್ಲ. ಜಾಗೃತಿ ಎಂಬುದು ಪ್ರತಿದಿನವೂ ಬೇಕು. ಪ್ರತಿದಿನವೂ ಇಂತಹ ಪ್ರಕೃತಿಯ ಬಗ್ಗೆ ಒಂದು ಜಾಗೃತಿ ಮಾಡ್ಕೊಂಡ್ರೆ ಇವತ್ತು ಇಷ್ಟು ಕಾಯಿಲೆ ಬರುವುದಿಲ್ಲ, ಇಷ್ಟು ರೋಗಿಗಳು ಬಂದು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ. ಈಗ ಜನಸಾಮಾನ್ಯರಿಗೆ ಕೆಲವು ಆಸ್ಪತ್ರೆಗೆ ಹೋದಲ್ಲಿ ಬೆಡ್ ಇಲ್ಲ, ಆಸ್ಪತ್ರೆ ಹೋಗ್ತಾ ಇದ್ದಾರೆ. ಯಾವ ಆಸ್ಪತ್ರೆಗೆ ಹೋಗುದಂತ ಮೊನ್ನೆ ನೈಟ್ ಒಬ್ರು ಫೋನ್ ಮಾಡಿದ್ರು ನನಗೆ. ನಾನು ಅಸಹಾಯಕನಾದೆ. ಒಂದು ಖಾಸಗಿ ಆಸ್ಪತ್ರೆ ಹೋಗಿದ್ದಾರೆ, ಬೆಡ್ ಇಲ್ಲ ಹೇಳಿದ್ರೆ ಇನ್ನು ಯಾವ ಆಸ್ಪತ್ರೆಗೆ ಹೋಗುದು? ಎಲ್ಲೂ ಅವರಿಗೆ ಮತ್ತೊಂದು ಆಸ್ಪತ್ರೆಗೆ ಹೋದ್ರೆ ಆ ಆಸ್ಪತ್ರೆ ಬೇಕು, ಅಲ್ಲಿ ವೈದ್ಯರಿಲ್ಲ. ನಮ್ಮ ಜಿಲ್ಲಾ ಆಸ್ಪತ್ರೆ ಹೇಳುವಂತದ್ದು ಬೋರ್ಡ್ ಮಾತ್ರ, ತಾಲೂಕು ಆಸ್ಪತ್ರೆ ಆಗಿಯೇ ಉಂಟು. ಯಾಕಂದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಕರ್ತವ್ಯ ಮಾಡ್ಲಿಲ್ಲ, ಕರ್ತವ್ಯ ಲೋಪ ಅಂತ ಆಯ್ತಲ್ಲ. ಇವತ್ತು ಲಕ್ಷಗಟ್ಟಲೆ ಹಣ ಯಾವ್ದಾವ್ದು ಖರ್ಚು ಮಾಡ್ತಾರೆ. ಜೆನ್ವಿನ್ ಕೇಸಿಗೆ ಕೊಡ್ಲಿಕ್ಕೆ ಸರ್ಕಾರದಿಂದ ಹಣ ಇಲ್ಲ. ಇವತ್ತು ಜಾತಿಗೆ ಒಂದು ಕೊಡುದು, ಧರ್ಮಕ್ಕೆ ಒಂದಷ್ಟು ಬಿಡುಗಡೆ ಮಾಡುದು. ಎಲ್ಲಾ ಜಾತಿ ಧರ್ಮಕ್ಕೆ ಬೇಕಾದಂತಹ ಆರೋಗ್ಯ ಭವನ ಮಾಡ್ಲಿಕ್ಕೆ ನಮ್ಗೆ ಆಯ್ತಾ? 22 ವರ್ಷದಲ್ಲಿ ಜಿಲ್ಲಾಸ್ಪತ್ರೆ ಆಯ್ತಾ? ಹಾಗಾಗಿ ಸಮಾಜವನ್ನು ಬದುಕಿಸಬೇಕೆಂಬ ಒಂದು ಕೂಗು ಸಂಬಂಧಪಟ್ಟದಲ್ಲಿ ಅಧಿಕಾರದವರಲ್ಲಿ ಇಲ್ಲದೆ ಇರ್ಲಿಕ್ಕೆ ಹೋಗಿ ಇವ್ರು ಹೇಳಿದ್ರು ಮಹೇಶನಿ ಅವರು, ಅಲ್ಲಿ ಮನುಷ್ಯರೆಲ್ಲ ಬೆಳೆದು ಮರಗಳಂತ. ಮರ ನಾವು ಬಿತ್ತಿದ ಬೀಜ ಒಂದು ಮೊಳಕೆ ಹೊಡೆಯದಿದ್ರೆ ಅದು ಕೋಳೆತ್ತದು ಮೊಳಕೆ ಹೊಡೆದ ಬೀಜಕ್ಕೆ ಪೂರಕವಾಗಿ ಬೆಳೆಸ್ತದೆ. ನಾವು ಹಾಗೆ ಮಾಡುದಿಲ್ಲ. ನಾವು ಕಾಲೆಳೆಯುವುದು ಮಾತ್ರ, ಜನಸಾಮಾನ್ಯರನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಅವರಿಗೆ ಏನಂದ್ರೆ ಅವರ ಪ್ರತಿಷ್ಠೆ ನಾನು ಎಂಬುದೆಲ್ಲ ಮಾಡ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಆದದ್ದು. ಇವತ್ತು ಈಗ ಎಷ್ಟೋ ಲಕ್ಷಗಟ್ಟಲೆ ಸಾಲು ಮರಗಳನ್ನು ಕಡಿದ್ರು. ಇವತ್ತು ನಾವು ಮಂಗಳೂರಿಂದ ನಾವು ನೋಡ್ತಾ ಇದ್ದೇವಲ್ಲ, ಆ ವಿವಿಧ ಯೋಜನೆಗಳಿಂದ ಎಷ್ಟೋ ಸಾವಿರ ಮರಗಳು ಹೋಯಿತು. ಆ ಬಗ್ಗೆ ಒಂದು ಚಿಂತನೆ ಮಾಡಿದ್ರ? ರಾತ್ರಿ ಹಗಲು ಆಗೋದ್ರೊಳಗೆ ಉರುಳಿಸಿ ಬಿಟ್ರು 500,000 ಮರ. ಇದೆಲ್ಲ ಯಾಕಾಗಿ ಈಗ ಅದರ ಪೆಟ್ಟನೀಗ ನಾವು ತಿಂತ ಇದ್ದೇವೆ.
ಇನ್ನೂ ಕೂಡ ಈ ರೀತಿ ಮಾಡಿದ್ರೆ ಖಂಡಿತ ಪ್ರಕೃತಿ ನಮಗೆ ಮುನಿಯುವುದು 100ಕ್ಕೆ 100 ಖಂಡಿತ. ಅದರಲ್ಲಿ ಜನಸಾಮಾನ್ಯರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಬಟ್ ಅದನ್ನು ಆಗದ ರೀತಿಯಲ್ಲಿ ಆಗಬೇಕಾದ್ರೆ ನಾವು ಇಂಥ ಒಂದು ಚಿಂತನೆಯನ್ನು ಮಾಡದಿದ್ರೆ ಕುಡಿಲಿಕ್ಕೆ ನೋಡಿ, ಒಂದು ಸಮಯದಲ್ಲಿ ನಾವು ದುಡ್ಡು ಕೊಟ್ಟು ನೀರು ಕುಡಿಯುವ ಪರಿಸ್ಥಿತಿಯೇ ಇರಲಿಲ್ಲ. ನಾವೀಗ ಸಣ್ಣದಾಗಿ ಬೆಳೆ ಒಂದು 30-40 ವರ್ಷದ ಹಿಂದೆ ತೆಗೆದ್ರೆ ಇವತ್ತು ನೋಡಿ ಒಬ್ಬ ಕೂಲಿ ಕಾರ್ಮಿಕ ಕೂಡ ದುಡ್ಡು ಕೊಟ್ಟು ನೀರು ಕುಡಿಯುವ ಪರಿಸ್ಥಿತಿ ಬಂದ್ರೆ, ಇನ್ನೊಂದು 5-10 ವರ್ಷ ಹೋದ್ರೆ ಆಮ್ಲಜನಕವನ್ನು ಕೂಡ ನಾವು ಬ್ಯಾಗಿನಲ್ಲಿ ಇಟ್ಕೊಂಡು ಖಾಲಿ ಆದ ಕೂಡಲೇ ಒಂದು ಕಡೆ ಹೋಗಿ ತುಂಬಿಸಬೇಕು. ಈಗ ನಾವು ಗ್ಯಾಸ್ ತುಂಬಿಸಿದ ಹಾಗೆ, ಪೆಟ್ರೋಲ್ ತುಂಬಿಸಿದ ಹಾಗೆ ಅಂತ ದಿನ ಖಂಡಿತ ಬರ್ತದೆ. ಇನ್ನು ಆಕ್ಸಿಜನ್ ಕೂಡ ನಾವು ಕೆಲವು ಕಡೆಯಲ್ಲಿ ಉಂಟಂತೆ, ಕೆಲವು ಕಡೆಯಲ್ಲಿ ತುಂಬಾ ಪೊಲ್ಯೂಷನ್ ಇದ್ದಲ್ಲಿ ಆ ಹೋಟ್ಲ್ ಒಳಗೆಲ್ಲ ಆಕ್ಸಿಜನ್ ಬಿಡ್ತಾರಂತ. ಬಟ್ ಆಕ್ಸಿಜನ್ ಬ್ಯಾಗ್ ನಾವು ಮಕ್ಕಳಿಗೆ ನಾವು ಹೊರುವಂತ ದಿನ ಇನ್ನು ಹೆಚ್ಚು ಸಮಯ ಇಲ್ಲ. ಅದನ್ನೆಲ್ಲ ನಾವು ಎಲ್ಲೇ ಉಳಿಸ್ಕೊಳ್ಬೇಕಂತಾದ್ರೆ ಖಂಡಿತ ಮತ್ತೆ ನಮ್ಮ ಆಯುಷ್ಯ ಎಂಬುದು 30-40-50ಕ್ಕೆ ಮುಗಿತದೆ ಇದೇ ರೀತಿ ಆದ್ರೆ. ಪ್ರತಿಯೊಬ್ಬರು ಮರ ಕಡಿಯುವುದು, ಅದರ ಬಗ್ಗೆ ಯೋಚನೆ ಇಲ್ಲ, ಚಿಂತನೆ ಇಲ್ಲ, ಯಾಕಾಗಿ ಮಾಡುದು ಅಂತ ಗೊತ್ತಿಲ್ಲ. ಮರದಿಂದ ಏನು ಉಪಯೋಗ ಅಂತ ಇವತ್ತು SLC ಆದ ಮಕ್ಕಳಿಗೆ ಗೊತ್ತಿಲ್ಲ. ಈ ಮಣ್ಣು ಕೊರತೆ ಏನುಂಟು ಅದೆಲ್ಲ ಇವತ್ತಿನ ಶಿಕ್ಷಣದಲ್ಲಿ ಅದು ಇಲ್ಲ. ಕೇವಲ ಆರ್ಟಿಫಿಷಿಯಲ್ ಯುಗದಲ್ಲಿ ನಾವಿದ್ದೇವೆ. ಇನ್ನಾದ್ರೂ ನಾವು ಭವಿಷ್ಯತ್ನಲ್ಲಿ, ಯಾಕಂದ್ರೆ ನನಗೆ ನಿಜವಾಗಿ ಮಿಯಾವಾಕಿ ಹೇಳುವಂತ ಅರಣ್ಯ ಹೇಳುವಂಥದ್ದು ನನಗೆ ವಿಷಯ ಗೊತ್ತಾದ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಹೇಶೇನೆ ಅವರಿಂದ ಗೊತ್ತಾದದ್ದು. ನನಗೆ ಕೂಡ ಆ ವಿಷಯ ಗೊತ್ತಾಗಿ ಖುಷಿ ಆಯ್ತು. ನಾನು ಮಹೇಶೇನೆ ಅವ್ರ ಹತ್ರ ಹೇಳೋದಷ್ಟೇ, 3 ಸೆಣಸಲ್ಲಿ 400 ಗಿಡ ಆಗದಿದ್ರೆ 100 ಗಿಡ ಆದ್ರೂ ಖಂಡಿತ ಆಗ್ತದೆ, ಅಷ್ಟಾದ್ರೂ ಆಗ್ಲಿ. ಅದನ್ನು ನಾವು ಎಲ್ಲರೂ ಕೂಡ ಉಂಟಲ್ಲ ಅದನ್ನೊಂದು ಎಲ್ಲ ಕಡೆಗಳಲ್ಲಿ ಮಾಡುವ, ವಿದ್ಯಾರ್ಥಿಗಳಿಗೆ ಒಂದಷ್ಟು ಉತ್ತೇಜನ ಸಿಗಲಿ. ಖಂಡಿತ ಇದೊಂದು ಒಳ್ಳೆಯ ಕಾನ್ಸೆಪ್ಟ್. ಇದು ಸಮಾಜಕ್ಕೆ ಒಂದು ಪೂರಕವಾಗಿ ಮೂಡಿ ಬರುವುದರಲ್ಲಿ ಖಂಡಿತ ಮೂಡಿ ಬಂದೇ ಬರ್ತದೆ. ಯಾಕಂದ್ರೆ ನಾವು ಮಾಡುವ ಈ ಕೆಲಸ ಸ್ವಾರ್ಥದ ಕೆಲಸ ಅಲ್ಲ. ಈಗ ಮಹೇಶೇನೆಯವರದ್ದು ಅವರ ಒಂದು ಹೋರಾಟ ಏನು ಮಾಡಿದ್ದಾರೆ, ಸಮಾಜಕ್ಕೆ ಒಳ್ಳೇದಾಗಬೇಕೆಂಬ ಉದ್ದೇಶ ಬಿಟ್ರೆ ಅದರಲ್ಲಿ ಗಿಡ ನಟ್ಟು ಅದನ್ನು ಕಡಿದು ಮಾರಬೇಕಂತ ಅವರಿಗೆ ಇಲ್ಲ. ಅದರಲ್ಲಿ ನಡುವಂಥದ್ದು ಕೂಡ ಹೆಚ್ಚು ಮರಗಳನ್ನು ಈ ವ್ಯಾಲ್ಯೂಡ್ ಬರುವ ಮರವನ್ನಲ್ಲ, ಸಮಾಜಕ್ಕೆ ವ್ಯಾಲ್ಯೂ ಬರಬೇಕು ಬಿಟ್ರೆ ನಾಳೆ ಕಮರ್ಷಿಯಲ್ ಆಗಿ ಮಾರುವಂತ ಮರಗಳಂತ ಅಲ್ಲ, ಎಲ್ಲವನ್ನು ಮಿಕ್ಸ್ ಮಾಡಿ ನಡುವಂಥದ್ದು. ಜೊತೆಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಯಾವುದೆಲ್ಲ ಮರ ಬೆಳೀತದೆ ಅದನ್ನು ಕೂಡ ಅದರಲ್ಲಿ ಬೆಳೆಸಬಹುದು ಎಂಬುದೊಂದು ಮಾಹಿತಿಯನ್ನು ಕೂಡ ನಾನು ಇವ್ರ ಹತ್ರ ಪಡೆದಿದ್ದೇನೆ. ಹಾಗಾಗಿ ಉತ್ತಮ ಸಂದೇಶ. ಈ ಒಂದು ಜಾಗೃತಿಯಲ್ಲಿ ಇನ್ನು ಈಗ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಾಗಿದೆ, ಪತ್ರಿಕಾಗೋಷ್ಠಿ ಮಾಧ್ಯಮಗಳಲ್ಲಿ ಬಂದಿದೆ. ಅವರು ಕೂಡ ಇದಕ್ಕೆ ಉತ್ತೇಜನ ಕೊಡ್ಲಿ. ಒಮ್ಮೆ ಮಹೇಶೇನೆ ಅವರೊಟ್ಟಿಗೆ ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುವಂತ ದಿವಸದಲ್ಲಿ ವೀಕ್ಷಣೆ ಕೊಡ್ಲಿ. ಅದು 100ಕ್ಕೆ 100 ಪಾಸಿಟಿವ್ ಉಂಟಂತಾದ್ರೆ ಎಲ್ರಿಗೂ ಕಡೆ ಕೂಡ ಒಂದು ಮಾಡುವಂತ ಕೆಲಸ ಮಾಡ್ಲಿ. ಯಾಕಂದ್ರೆ ಕೆಲವು ಕಡೆ ನೀರು ಬೇಕಾದಷ್ಟಿದೆ, ಅಲ್ಲಿ ಮರಗಳಿಲ್ಲ, ಅಂತಹ ಜಾಗಗಳನ್ನು ಸೆಲೆಕ್ಟ್ ಮಾಡ್ಲಿ. ಬೇಡದಿದ್ದಕ್ಕೆಲ್ಲ ಜಾಗಕ್ಕೆಲ್ಲ ನಾವು ಬೇಡದಿದ್ದೆಲ್ಲ ಹಾಕ್ತಾ ಇದ್ದೇವೆ. ಎಲ್ಲಾ ಕಡೆ ಪ್ಲಾಸ್ಟಿಕ್ ಬಿಸಾಡಿ, ಆ ಒಂದು ವಿಷಯುಕ್ತ ವಸ್ತುಗಳನ್ನು ಬಿಸಾಡಿ, ಪ್ರಕೃತಿ ಹರಿಯುವ ನೀರಿನಲ್ಲಿಯೂ ವಿಷ, ಕುಡಿಯುವ ನೀರಿನಲ್ಲಿಯೂ ವಿಷ, ನಾವು ಪಡೆದುಕೊಳ್ಳುವ ಗಾಳಿಯಲ್ಲಿಯೂ ವಿಷ, ಅಷ್ಟೆಲ್ಲ ಮಾರ್ಗ ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೇವೆ. ಇನ್ನಾದ್ರೂ ನಾವು ಇನ್ನೊಬ್ರಿಗೆ ಹೇಳುವುದು, ನಾವು ಪ್ರತಿಯೊಬ್ಬನು ಕೂಡ ಒಂದು ಅವನ ಕರ್ತವ್ಯ ಅಂತ ಸಮಾಜವನ್ನು ಮತ್ತೆ ಪ್ರಕೃತಿಯನ್ನು ಒಂದು ರಕ್ಷಿಸುವ ಕೆಲಸ ಮಾಡಿದ್ರೆ ಜೊತೆಗೆ ಒಂದು ಖಂಡಿತ ಯಶಸ್ವಿ ಆಗಿಯೇ ಆಗ್ತದೆ. ಇದು ಮರ ನೆಡುವಂತ ಒಂದು ಹುಚ್ಚು ಉಂಟಲ್ಲ, ಎಲ್ರಿಗೂ ಬರ್ಬೇಕು, 100ಕ್ಕೆ 100 ಬೇಕು. ಅದು ಒಂದು ಕೆಲಸ. ಯಾರೊಬ್ರು ಒಮ್ಮೆ ಒಬ್ರು ರಾಜಕೀಯ ನಾಯಕರು ಹೇಳ್ತಾರಂತೆ, ಸಮಾಜ ಸೇವೆ ಮಾಡುವಂತ ಒಂದು ಹುಚ್ಚರಿಂದ ಸಮಾಜ ಬದುಕಿದೆ ಅಂತ. ಅವರ ಅದೇ ರೀತಿಯಲ್ಲಿ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಪ್ರಶ್ನೆ ಬೇರೆ. ಆದ್ರೆ ಆ ಒಂದು ಹುಚ್ಚು ಎಂಬುದು ಹಾಸ್ಯಾಸ್ಪದವಾದಲ್ಲ, ಮಾಡಿ ತೀರ್ಬೇಕೆಂಬುದು. ಹಾಗಾಗಿ ಅದೊಂದು ಖಂಡಿತ ಎಲ್ಲ ಯುವಕರಲ್ಲಿ ಪ್ರತಿಯೊಬ್ಬರಲ್ಲಿ ಸಹ ಬರಬೇಕು. ಮತ್ತೆ ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗದಲ್ಲಿ ಗಿಡವನ್ನು ನೆಡುವಂತ ಒಂದು ಪೂರಕವಾದ ಕೆಲಸ ಮಾಡಬೇಕು. ಸಮಾಜ ನಾವು ಬದುಕಿ ಇಷ್ಟು ವರ್ಷ ಆಯ್ತು, ಭವಿಷ್ಯತ್ತಿನ ಸಮಾಜವನ್ನು ಬದುಕಿಸುವಂತಹ ಒಂದು ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ನಾವೆಲ್ಲ ನಾಶ ಮಾಡ್ತಾ ಇದ್ದೇವೆ. ಮುಂದುವರಿದ ದೇಶದಲ್ಲಿ ಎಲ್ಲವನ್ನು ಅವರು ಹೊರ ದೇಶದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವರ ಖನಿಜ ಸಂಪದನ್ನು ಉಳಿಸಿಕೊಂಡಿದ್ದಾರೆ. ನಾವು ಹಾಗಲ್ಲ, ಉಳಿಸ್ಕೊಳ್ತಾ ಇಲ್ಲ. ನಾವು ಎಲ್ಲವನ್ನು ಸಹ ಕಡಿಯುವುದು ಮಾರುವುದು ಏನು ಬೇಕು ಇವತ್ತಿನದ್ದು ಆದ್ರೆ ಸಾಕು. ಅದು ನಮ್ಮ ಸರಿಯಾದ ಯಾಕಂದ್ರೆ ತಪ್ಪು ಕೆಲಸವನ್ನು ದೊಡ್ಡ IAS IPS ಆಫೀಸರ್ಗಳಿಂದಲೂ ತಪ್ಪು ಕೆಲಸ ಆಗ್ತದೆ ಅಂತ ಆದ್ರೆ ಅದೇ ನಮ್ಗೆ ಬೇಜಾರು. ಜನಸಾಮಾನ್ಯದಿಂದ ತಪ್ಪು ಕೆಲಸ ಆಗುದಿಲ್ಲ. ಇವತ್ತು ಪದವಿ ಪಡೆದ ವ್ಯಕ್ತಿಯೇ ಪ್ರಕೃತಿ ನಾಶ ಮಾಡ್ತಾ ಇದ್ದಾನೆ. ಆ ಪ್ರಕೃತಿ ನಾಶದ ಬಗ್ಗೆ ಅವನಿಗೆ ಅದನ್ನು ಹಿಡಿತದಲ್ಲಿಡುವಂತ ಒಂದು ಅಧಿಕಾರ ಇದ್ರೂ ಕೂಡ ಅದನ್ನು ಮಾಡ್ತಾ ಇಲ್ಲ. ಇದು ದುರಂತ. ಮೊದಲು ಯಾರು ಸುಧಾರಬೇಕು? ನಮ್ಮ ಅಧಿಕಾರಿಗಳು ಸುಧಾರಬೇಕು. ಎಸ್, ಇನ್ನಷ್ಟು ಈ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಈಗಾಗಲೇ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಉಡುಪಿಯಲ್ಲೂ ಕೂಡ ಮೂಡಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಪರಿಸರಕ್ಕಾಗಿ, ಜನರ ಹಿತಕ್ಕಾಗಿ ಈ ಒಂದು ಅರಣ್ಯವನ್ನು ಬೆಳೀತಾ ಇದ್ದಾರೆ. ಈ ಕುರಿತಾದ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಪರಿಸರ ಸಂರಕ್ಷಣೆಯಲ್ಲಿ ಮಿಯಾವಾಕಿ ಅರಣ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳು ಸಾಕಷ್ಟು ಮಾಹಿತಿಯನ್ನ ಮಿಯಾವಾಕಿ ಅರಣ್ಯದ ಕುರಿತಾಗಿ ಕೊಟ್ಟಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇನ್ನಷ್ಟು ಈ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಮಹೇಶ್ ಶೆಣೆಯವರೇ, ಒಂದು ಹೆಮ್ಮೆ ಪಡುವಂಥ ವಿಚಾರ ಏನಪ್ಪ ಅಂದರೆ ಉಡುಪಿಯಲ್ಲಿ ಇದು ಪ್ರಪ್ರಥಮವಾಗಿ ಆಗ್ತಾ ಇದೆ. ಇದಲ್ಲದೆ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅಂದರೆ ಕೋಸ್ಟಲ್ ಬೆಲ್ಟಲ್ಲಿ ಪ್ರಪ್ರಥಮವಾಗಿ ನೀವೇ ಈ ಒಂದು ಯೋಜನೆಗೆ ಕೈ ಹಾಕಿರುವಂಥದ್ದು ಮಿಯಾವಾಕಿ ಅರಣ್ಯ ಅನ್ನುವಂಥ ಒಂದು ವಿಚಾರಕ್ಕೆ ಏನನ್ಸುತ್ತೆ ಈ ಕುರಿತಾಗಿ ನಿಮಗೆ ಅಂತ? ಇದು ತುಂಬ ಅಗತ್ಯ. ಮತ್ತೆ ಈ ಕೃತಕ ನಾವೇನು ನಿರ್ಮಾಣ ಮಾಡ್ತಾ ಇದ್ದೇವೆ ಅದು ಪ್ರಥಮವಾಗಿರಬಹುದು, ಆದರೆ ನಮ್ಮ ಹಿಂದಿನಿಂದಲೂ ಕೂಡ ಇಂತಹ ಅರಣ್ಯಗಳು ತುಂಬ ಇದ್ದವು. ಉದಾಹರಣೆಗೆ ನಾಗಬನ, ನಾವು ನಂಬುವಂತಹ ನಾಗದೇವರ ಬನ ಅಂತ ಹೇಳ್ತೇವೆ, ನಾಗನ ಕಲ್ಲು ಅಂತ ಎಲ್ಲೂ ಸಹ ಹೇಳುದಿಲ್ಲ, ನಾಗಬನ ಅಂತ ಹೇಳ್ತೇವೆ. ಇವತ್ತು ಆ ನಾಗಬನ ಹಿಂದೆ ಹೇಗಿತ್ತಂತ ಹೇಳಿದ್ರೆ ಪ್ರಕೃತಿಯ ಶಕ್ತಿ ಮತ್ತು ದೇವರ ಶಕ್ತಿ ಎರಡು ಒಟ್ಟಿತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮನುಷ್ಯ ಪ್ರಕೃತಿಯ ಶಕ್ತಿಯನ್ನು ನಾಶ ಮಾಡಿಬಿಟ್ಟಿದ್ದಾನೆ, ಖಾಲಿ ದೇವರ ಶಕ್ತಿ ಮಾತ್ರ ಇದೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಹೆಚ್ಚಿನ ಕಡೆಯಲ್ಲಿ ನಾಗನ ಅಕ್ಕಪಕ್ಕದಲ್ಲಿರುವಂತಹ ಮರವನ್ನು ಕಡಿದು ಕಾಂಕ್ರೀಟ್ನ ಜಂಗಲ್ ಆಗಿ ಬಿಟ್ಟಿದೆ. ಸೊ ಮತ್ತೆ ನಾವು ನಂಬುವಂತಹ ದೈವಗಳು ಕಲ್ಕುಡನ ಕಲ್ಲು ಕೂಡ ಹೇಗಿತ್ತು ಅಂತ ಹೇಳಿದ್ರೆ ಹಿಂದೆ ನನಗೆ ನೆನಪುಂಟು, ದಟ್ಟವಾದ ಮರಗಳ ಮಧ್ಯೆ ಇರ್ತಾ ಇತ್ತು. ಸೊ ಏನು ಈ ದಟ್ಟವಾದಂತಹ ಅರಣ್ಯಗಳು ಹಿಂದಿನಿಂದ ಕೂಡ ನಮ್ಮ ತುಳುನಾಡಿನಲ್ಲಿ ಇತ್ತು, ಆದರೆ ಇವತ್ತು ಕಾಲಕ್ಕೆ ಇದಾಗಿ ಪರಿವರ್ತನೆಯಾಗಿ ಇವತ್ತು ಖಾಲಿ ನಾವು ನಂಬುವಂತಹ ದೇವರ ಶಕ್ತಿ ಮಾತ್ರ ಅಲ್ಲಿ ಇದೆ. ಸೊ ಇದಕ್ಕೆ ಪರಿಹಾರವಾಗಿ ಏನಂತ ಹೇಳಿದ್ರೆ ನಾವು ಅಲ್ಲಲ್ಲಿ ಕೂಡ ಜಾಸ್ತಿ ಜಾಗ ಬೇಡ, ಸಣ್ಣ ಜಾಗದಲ್ಲಿ 435 ಸ್ಕ್ವೇರ್ ಫೀಟ್, 500 ಸ್ಕ್ವೇರ್ ಫೀಟ್, 600 ಸ್ಕ್ವೇರ್ ಫೀಟ್ ನಲ್ಲಿ ದಟ್ಟವಾದ ಅರಣ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯ ಉಂಟು. ಇದು ತುಂಬಾ ಬೇರೆ ಎಲ್ಲ ಕಡೆ ನಾನು ಆಗ್ಲೇ ಹೇಳಿದ ಹಾಗೆ ಪಂಜಾಬ್, ಬೆಂಗಳೂರು, ಚೆನ್ನೈ, ಮುಂಬೈ ಅಲ್ಲಿ ಬಹಳ ಯಶಸ್ವಿಯಾಗಿ ಈ ಪ್ರಯೋಗ ಕಂಡು ಬಂದಿದೆ. ಇಲ್ಲಿ ಕೂಡ ಯಶಸ್ವಿ ಆಗ್ತದೆ ಅಂತ ನನ್ನ ನಂಬಿಕೆ. ಎಸ್, ಓಕೆ ಮಹೇಶ್ ಅವರೇ, ಒಂದು ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಸಂಶೋಧನೆ ಅನ್ನುವಂಥದ್ದನ್ನು ಮಾಡಲೇಬೇಕಾಗುತ್ತೆ, ರೆಫರೆನ್ಸ್ ಅನ್ನುವಂಥದ್ದು ಬೇಕಾಗುತ್ತೆ. ಇಂಥದ್ದೊಂದು ಅರಣ್ಯ ಇದೆ, ಅದನ್ನು ಉಡುಪಿಗೆ ತರಬೇಕು ಅಂದ್ರೆ ಸುಲಭದ ಮಾತಲ್ಲ, ಅದಕ್ಕೆ ತಕ್ಕನಾದ ಒಂದು ವಾತಾವರಣ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಆಗಬೇಕು. ಸೊ ಏನು ಪ್ರಮುಖವಾಗಿ ಹೆಚ್ಚಿನದಾಗಿ ವಾತಾವರಣದ ಕುರಿತಾಗಿ ಅಥವಾ ವೆದರ್ ಕಂಡೀಷನ್ ಏನಿದೆ, ನೀರಿನ ಪೂರೈಕೆಗೆ ಬೇಕಾದಂಥ ಇದೆಲ್ಲ ವಿಚಾರಗಳನ್ನು ಯಾವ ರೀತಿ ಸಂಶೋಧನೆ ಮಾಡಿದ್ರಿ ಅಂತ? ಹೌದು, ಈ ಮಿಯಾವಾಕಿ ಅರಣ್ಯದಲ್ಲಿ ಮುಖ್ಯ ಏನಂತ ಹೇಳಿದ್ರೆ ನಾವು ಆಯ್ಕೆ ಮಾಡುವಂತಹ ಸಸಿಗಳು. ಈಗ ನಮ್ಮ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಕೂಡ ನಾವು ಮಿಯಾವಾಕಿ ಅರಣ್ಯವನ್ನು ನಿರ್ಮಿಸಬಹುದು, ಆದರೆ ಒಂದು ಅಂತ ಹೇಳಿದ್ರೆ ಆ ಭಾಗದಲ್ಲಿ ಯಾವ ಮರ ಬೆಳೀತದೋ, ಯಾವ ಸಸಿ ಬೆಳೀತದೋ ಅದನ್ನೇ ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿ. ಸೊ ಈ ಭಾಗದಲ್ಲಿ ಕರಾವಳಿಯಲ್ಲಿ ಯಾವ್ಯಾವುದು ಬೆಳೀತಾ ಉಂಟು ಅದನ್ನೇ ನಾವು ಆಯ್ಕೆ ಮಾಡಿ ಅದರಲ್ಲಿ ನಡುವಂತಹ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಅಂದ್ರೆ ಇಲ್ಲಿ ಬೆಳೆಯುವಂತಹ ಮರಗಳೇನಿದೆ, ಸೊ ಅದನ್ನ ಮಿಯಾವಾಕಿ ಅರಣ್ಯವಾಗಿ ಪರಿವರ್ತಿಸಬೇಕು ಅಂದ್ರೆ ಅಂತಹ ಒಂದು ಸ್ಪೀಶೀಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಸೈಂಟಿಫಿಕ್ ಆಗಿ ಏನಾದರೂ ಪ್ರೊಸೆಸಸ್ ಇದೆಯಾ ಅಂತ? ಸೈಂಟಿಫಿಕ್ ಆಗಿ ಪ್ರೊಸೆಸ್ ಅಂತದೇನು ಇಲ್ಲ ಇದರಲ್ಲಿ. ಏನಂತ ಹೇಳಿದ್ರೆ ಉಡುಪಿ ಭಾಗದ ಮಣ್ಣಿಗೆ, ಉಡುಪಿ ಭಾಗದ ಗಾಳಿಗೆ, ಉಡುಪಿ ಭಾಗದ ಬೆಳಕಿಗೆ ಯಾವ ಈಗಾಗಲೇ ಬೆಳೀತಾ ಉಂಟು ಅಂತವುಗಳನ್ನೇ ಆಯ್ಕೆ ಮಾಡಿ ನೆಟ್ಟರಾಯ್ತು. ಈ ನೆಡುವಂತ ಪ್ರೋಸೆಸ್ ಮಾತ್ರ ಸ್ವಲ್ಪ ಬೇರೆ ಇದೆ. ಯಾಕಂತ ಹೇಳಿದ್ರೆ ಈಗ ದಟ್ಟವಾದ ಅರಣ್ಯ ಹೇಗೆ ಬೆಳೀತದೆ ಅಂತ ಹೇಳಿದ್ರೆ ಅಲ್ಲಿನ ಮಣ್ಣು ಬಹಳ ಫಲವತ್ತಿದೆ ಮತ್ತು ಅದಕ್ಕೆ ನೀರು ಅದರಲ್ಲಿ ಇರ್ತದೆ. ಒಂದ್ಸರ್ತಿ ಮಳೆ ಬಂದ ನಂತರ ಆ ನೀರು ಎಷ್ಟೋ ಟೈಮ್ ಹಾಗೆ ಇರ್ತದೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಅಷ್ಟು ಫಲವತ್ತಾದ ಕೃತಕ ಪದರವನ್ನು ನಿರ್ಮಿಸಬೇಕು. ಕೃತಕ ಪದರವನ್ನು ನಿರ್ಮಿಸುವುದಲ್ಲದೆ ಖಾಲಿ ಒಂದು 2 ರಿಂದ 3 ವರ್ಷ ಅದಕ್ಕೆ ನೀರು ಕೊಡಬೇಕು. ಸೊ ನೀರು ಕೊಟ್ಟಾಗ ಅದು ಸಸಿ ಒಳ್ಳೆ ಫಲವತ್ತಾಗಿ ಬೆಳೀತದೆ. ಒಂದು 3 ವರ್ಷ ಆಗುವಾಗ 3 ವರ್ಷ ನಂತರ ತನ್ನನ್ನು ತಾನೇ ಕಾಪಾಡುವಷ್ಟು ಮಟ್ಟಿಗೆ ಅದು ಬೆಳೀತದೆ ಅಂತ ಹೇಳಿ ಒಂದು ತಜ್ಞರ ಅಭಿಪ್ರಾಯ. ಅಂದರೆ ನಂತರ ದಿವಸದಲ್ಲಿ ಅದಕ್ಕೆ ಆರೈಕೆ ಅನ್ನುವಂಥದ್ದು ಬೇಡವಾ? ಅಂದರೆ ನಾವು ಸಾಕುವಂಥ ರೀತಿಯಾಗಿರ್ಬೋದು ಅಥವಾ ಕೊಡುವಂಥ ಫರ್ಟಿಲೈಸರ್ಸ್ ಆಗಿರ್ಬೋದು, ರಾಸಾಯನಿಕಗಳು, ಇದನ್ನೇನಾದರೂ ಸಿಂಪಡಿಸಬೇಕಾ ಅಂತ? ಇಲ್ಲ, ಏನಂತ ಹೇಳಿದ್ರೆ ಈಗ ಅರಣ್ಯದಲ್ಲಿ ಯಾರು ಹೋಗಿ ರಸಗೊಬ್ಬರ, ಕೀಟನಾಶಕ ಅದನ್ನೆಲ್ಲ ಸಿಂಪಡಿಸುವುದಿಲ್ಲ. ಈಗ ಈ ಕೃತಕ ಇದರಲ್ಲಿ ನಾವು ಯಾಕೆ ಕೊಡಬೇಕಂತ ಹೇಳಿದ್ರೆ ಈಗ ಅದು ನಾವು ಕೃತಕವಾಗಿ ಮಾಡ್ತಾ ಇದ್ದೇವೆ. ಇದು ನಾವು ನ್ಯಾಚುರಲ್ ಆಗಿ ಬೆಳೆದಲ್ಲಿ ಯಾರು ಕೊಡ್ತಾರೆ ಗೊಬ್ಬರ? ಯಾರು ಕೊಡ್ತಾರೆ? ಯಾರು ಕೊಡುವುದಿಲ್ಲ. ಸೊ ಹೀಗಿರುವಾಗ ನಾವೇನಂತ ಹೇಳಿದ್ರೆ ಇದಕ್ಕೆ ಒಂದು 2-3 ವರ್ಷ ಸ್ವಲ್ಪ ಸಾವಯವ ನೈಸರ್ಗಿಕವಾದ ಗೊಬ್ಬರ ಮತ್ತು ಯಾವಾಗ ನಾವು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಡುವಂತ ಉದ್ದೇಶವನ್ನು ನಾವು ಕೆಲಸವನ್ನು ಮಾಡಬೇಕು.
ಎಸ್, ಓಕೆ. ವಿಶ್ ಶೆಟ್ಟಿ ಅವರು, ಈಗ ನೀವು ಕೂಡ ಸಾಕಷ್ಟು ಇಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಾಗಿರ್ಬೋದು, ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ರಿ. ಆದರೆ ಎಲ್ಲೋ ಒಂದು ಕಡೆ ಜನರು ಕೇವಲ ಈಗಾಗಲೇ ಒಂದು ಮಾತನ್ನು ಹೇಳಿದ್ರಿ, ಒಂದು ವರ್ಷಕ್ಕೆ ಮಾತ್ರ ಅದು ಸೀಮಿತ, ವರ್ಷದ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥ ವಿಚಾರ. ನಂತರ ದಿವಸದಲ್ಲಿ ಅಲ್ಲಿ ನೆಟ್ಟಂಥ ಗಿಡಗಳು ಏನಾದವು ಆ ಕುರಿತಾಗಿ ಯಾರು ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಅಂದರೆ ನಮ್ಮ ಸಮಾಜದಲ್ಲಿ ಒಂದು ರೀತಿಯ ಸಂಶೋಧನೆಯ ಮನೋಭಾವ ಅನ್ನುವಂಥದ್ದು ಹುಟ್ಟಬೇಕು, ಮಾಹಿತಿಯನ್ನು ಕೊಡುವಂಥ ವಿಚಾರಗಳು ಬಂದರೆ ಮಾತ್ರ ಎಲ್ಲೋ ಒಂದು ಕಡೆ ನಾವು ಹಾಕಿದಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗುತ್ತೆ ಅಂತ. ಈ ಕುರಿತಾಗಿ ಏನು ಹೇಳ್ತೇನೆ ನೋಡಿ, ಸಾಧನೆ ಎಂಬುದು ಉಂಟಲ್ಲ, ಪ್ರತಿಯೊಬ್ಬನೊಂದು ಸಾಧನೆ ಮಾಡ್ತಾನೆ. ಆ ಸಾಧನೆ ಎಂಬುದು ಸಮಾಜಕ್ಕೆ ಪೂರಕ ಆಗಿರಬೇಕು. ಒಬ್ಬ ಮಾಡಿದ ಕೆಲಸವನ್ನು, ಈಗ ಮಹೇಶ್ ಅವರೊಂದು ಮಿಯಾವಾಕಿಯಲ್ಲಿ ಒಂದು ಅರಣ್ಯ ಮಾಡಿದ್ರಂತಾದ್ರೆ ಅದನ್ನು ನಾನು ಆ ಸಾಧನೆಯನ್ನು ಉಂಟಲ್ಲ ನಾನು ಫಾಲೋ ಮಾಡ್ತೇನೆ. ಅದು ಪೂರಕವಾಗಿರ್ಬೇಕು. ಕೆಲವರ ಸಾಧನೆ ಇರ್ತದೆ ಮಾರಕವಾಗಿ, ಯಾಕಂದ್ರೆ ಕೆಲವರಿಗೆ ಮರ ಕಡಿಯುವುದೇ ಇರ್ತದೆ, ಅದರಲ್ಲೊಂದು ಹಣ ಮಾಡೋದು. ಅದನ್ನು ನೋಡಿ ಮತ್ತೊಬ್ಬ ಅವ ಅಷ್ಟು ಕಡಿದು ಸಾಧನೆ ಮಾಡಿದ್ರೆ ಇನ್ನೊಬ್ಬ 50 ಕಡಿದ್ರೆ ಮತ್ತೊಬ್ಬ 100 ಕಡಿತಾನೆ. ಇದು ನಾವು ಕಮರ್ಷಿಯಲ್. ಆದರೆ ನಮ್ಮ ಸಾಧನೆ ಹೇಳುವಂಥದ್ದು ಬೆಳೆಸೋದ್ರಲ್ಲಿದ್ದರೆ ನಮಗೆ, ಫಾರ್ ಎಕ್ಸಾಂಪಲ್ ಸಾಲುಮರ ತಿಮ್ಮಕ್ಕ ಅವರಿಗೆ ಯಾವುದಾದ್ರೂ ಡಿಗ್ರಿ ಉಂಟಾ? ಅವರು ಪ್ರಕೃತಿಗಾಗಿ ಸಮಾಜಕ್ಕಾಗಿ ತನಗೆ ಮಕ್ಕಳಿಲ್ಲ ಎಂಬ ಒಂದು ಧೋರಣೆಯಿಂದ ಮಕ್ಕಳಂತೆ ಮರಗಳನ್ನು ಸಾಕಿದರು. ಆ ಮರಗಳಿಂದ ನಮ್ಮ ಸಮಾಜಕ್ಕೆ ಸಿಕ್ಕಿದ ಪಾಸಿಟಿವ್ ಎಷ್ಟು? ಅವರು ದೊಡ್ಡ ಮಾದರಿ ನಮಗೆ. ಅವರ ಸಾಧನೆಯನ್ನು ಅವರು ಸಾವಿರ ಮರ ನಟರು, ನಾವು ಅಟ್ಲೀಸ್ಟ್ ಒಂದು 2-3 ಮರವನ್ನಾದರೂ ನಡೆಯುವ. ಕೊನೆ ಪಕ್ಷ ನಾವು ಹೋಗುವಾಗ ನಮ್ಗೆ ಸುಡ್ಲಿಕ್ಕೆ ಬೇಕಾಗುವಷ್ಟಾದ್ರೂ ಉಂಟಲ್ಲ, ಮರವನ್ನು ರೆಡಿ ಮಾಡುವ ಕರ್ತವ್ಯ ಆದ್ರೂ ನಾವು ಮಾಡುವ. ಎಲ್ಲವನ್ನು ಹೊರಗಡೆಯಿಂದ ತರೋದಲ್ಲ, ಯಾಕಂದ್ರೆ ಪರಿಸ್ಥಿತಿ ಅಲ್ಲಿ ತನಕ ಬಂದು ಎತ್ತಿದೆ. ಪ್ರತಿಯೊಂದಕ್ಕೂ ನಾವು ಕಟ್ಟಿಗೆ ಬೇಕು, ಮನೆಯಲ್ಲಿ ಒಂದು ದೀಪ ಒಂದು ಪೂಜೆ ಮಾಡೋದಾದ್ರೂ ಕಟ್ಟಿಗೆ ಚೂರು ಬೇಕು, ಪ್ರತಿಯೊಂದಕ್ಕೂ ವಿಷಯ ಬೇಕು, ಅದೊಂದು ಎಳೆಗಳು ಬೇಕು, ಹಲಸಿನ ಎಲೆ ಮಾವಿನ ಎಲೆ ಎಲ್ಲವೂ ಬೇಕು. ಹಾಗಾದ್ರೆ ಯಾವುದು ಇಲ್ಲ ಅಂತ ಯಾರಿಗೂ ಬೇಡ ಅಂತ ಆದ್ರೆ ಇಲ್ಲಿ ಮೇಲಿಂದ ಬರ್ತದ. ಇವತ್ತಿನ ಪರಿಸ್ಥಿತಿ ಎಂತ ಆಗಿದೆ ಅಂದ್ರೆ, 1-2 ಹಣ್ಣು ಕೊಯ್ಲಿಕ್ಕೆ ಅದು ಕೊಯ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮರವನ್ನು ಕಡಿದು ಹಣ್ಣು ತಿನ್ನುವಂತ ಸಂದರ್ಭ ಜನರಲ್ಲಿ ಮೂಡಿ ಬಂದಿದೆ. ಅಂತ ಮನೋಭಾವವನ್ನು ಕೊಟ್ಟವರು ಯಾರು? ದೊಡ್ಡ ದೊಡ್ಡ ಪದವಿಗಳೇ, ದೊಡ್ಡ ದೊಡ್ಡ ನಾಯಕರನವರೇ. ಅಂತ ಪರಿಸ್ಥಿತಿ ತನಕ ಬಂದು ಹೋಗಿದೆ. ಅದು ಮಾಡಬಾರ್ದು. ನಮ್ಮ ಸುಖಕ್ಕಾಗಿ, ಕ್ಷಣಿಕ ಸುಖಕ್ಕಾಗಿ ಸಮಾಜವನ್ನು ನಾಶ ಮಾಡಬಾರ್ದು. ಮತ್ತೆ ಕೇವಲ ನಾನು ಹೇಳುದು, ಕೆಲವರೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಬೋಧನೆ ಕೊಡ್ತಾರೆ, ಅಷ್ಟು ಗಿಡ ಇಷ್ಟು ಗಿಡ ಹಾಗೆ ಹೀಗೆ ಅಂತ. ಆ ಬೋಧನೆ ಕೊಡುದು ದೊಡ್ಡ ಸಂಗತಿ ಅಲ್ಲ. ಆ ಬೋಧನೆ ಉಪದೇಶ ಮಾಡಿದಾಗೆ ಅವ ಇದ್ದನ್ನು ನೋಡ್ಬೇಕು. ಅವ ಅದರ ಕಂಪ್ಲೀಟ್ ವಿರುದ್ಧದಕ್ಕೆ ಇರ್ತಾನೆ. ಕೇವಲ ಒಂದು 4 ಜನ ಅಂದ್ರೆ ಜನರು ಯಾವತ್ತುಂಟಲ್ಲ, ಜನಸಾಮಾನ್ಯರು ಯಾರಿಗೂ ಮರಲಾಗಬಾರ್ದು, ಹುಚ್ಚಾಗಬಾರ್ದು. ನಿನ್ನೆ ಒಬ್ರು ಹೇಳಿದ್ರು, ಅಂಬೇಡ್ಕರ್ ಅವರು ಹೇಳಿದ್ರಂತೆ, ಯಾವತ್ತು ಜನಸಾಮಾನ್ಯರು ದೇಶದ ಬಗ್ಗೆ ಮತ್ತೆ ಮತದಾನದ ಬಗ್ಗೆ ಸರಿಯಾದ ಅರಿವನ್ನು ಪಡಿತಾರ ಅವತ್ತು ಅಹಂಕಾರಿ ರಾಜಕಾರಣಿಗಳು ಬಿಕಾರಿ ಆಗ್ತಾರೆ ಅಂತ. ನನಗೆ ನಿನ್ನೊಬ್ರು ಯಾರು ಇವರು ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ. ನಿಜವಾಗಿ ಅದು ನಂಗೆ ಮಾತು ಕೇಳಿ ಬಹಳ ಖುಷಿ ಆಯ್ತು. ಯಾಕೆ ಜನರು ಉಪದೇಶ ಕೆಲವರು ಎಷ್ಟು ದೊಡ್ಡ ಉಪದೇಶ ಕೊಡುದು ಏನಂತ, ಅವ್ರು ಮಾಡುವ ಉಪದೇಶಕ್ಕಾಗಿ ಅವ್ರು ಏನಾದ್ರೂ ಅದಕ್ಕೆ ಸರಿಯಾಗಿದ್ದಾರ? ಅವ್ರು ತದ್ವಿರುದ್ಧ ಇದ್ದಾರೆ. ನಾನು ಉಡುಪಿಯಲ್ಲೇ ನೋಡಿದ್ದೇನೆ, ಕೆಲವರು ಉಪದೇಶ ಕೊಡುದೇನು, ಗಿಡ ನೆಡುದೇನಂತ. ಅವರು ಮರ ಇದ್ದ ಕಾಡುಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾರೆ, ಎಷ್ಟೋ ಕಾಡನ್ನು ನಾಶ ಮಾಡಿದ್ದಾರೆ. ಉಡುಪಿಯಲ್ಲಿ ಬೇಕಾದಷ್ಟು ಉದಾಹರಣೆ ಉಂಟು. ಇದು ಸರಿಯಲ್ಲ. ಸಮಾಜವನ್ನು ಬದುಕಿಸುವಂತದ್ದು ಸ್ವಾರ್ಥವನ್ನು ಬಿಟ್ಟು ನಾವು ಪೂರಕವಾಗಿ ಬದುಕುವಂತ ಕೆಲಸವನ್ನು ಮಾಡಲೇಬೇಕು. ಯಾಕಂದ್ರೆ ನಾವು ಇವತ್ತು ಬದುಕಿ ಉಳಿದಿದ್ದೇವೆ ಅಂದ್ರೆ ನಮ್ಮ ಹಿರಿಯರು ಮಾಡಿದಂತಹ ಒಂದು ತ್ಯಾಗದಿಂದ. ಒಂದು ಕುಟುಂಬ ಆಗ್ಲಿ, ಮನೆ ಆಗ್ಲಿ ಒಂದು ನೆಮ್ಮದಿಯಿಂದ ಉಂಟಂತಾದ್ರೆ ಅಲ್ಲಿ ಯಾರೋ ಒಬ್ಬ ತ್ಯಾಗ ಮಾಡಿದ ಅರ್ಥ. ಇವತ್ತು ನಾವು ಬದುಕಿದ್ದೇವೆ ಅಂದ್ರೆ ನಮ್ಮ ಪೂರ್ವಜರು ಮಾಡಿದ ತ್ಯಾಗದಿಂದ ಬದುಕಿದ್ದೇವೆ, ಉಳಿದಿದ್ದೇವೆ. ಅವರು ಒಂದು ಗೆಲ್ಲನ್ನು ಸಹ ಕಡಿತಿರ್ಲಿಲ್ಲ, ಒಂದು ಮರವನ್ನು ಅಷ್ಟು ಮಗುವಿನಂತೆ ಸಾಕ್ತಿದ್ರು, ಮರ ಕಡಿತಿರ್ಲಿಲ್ಲ, ಅಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ರು. ಆದ್ರೆ ಇವತ್ತು ಅದರ ತದ್ವಿರುದ್ಧ ಆಗಿದೆ. ಆದ್ರೆ ನಾವು ಪುನಃ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಕೆಲಸ ಕಾರ್ಯಗಳನ್ನು ಆಗಬೇಕು. ಮಹೇಶನ್ಯರು ಹೇಳಿದಾಗೆ ನಾಗಬನ, ಪ್ರಕೃತಿ ದೇವತೆ ಅದೆಲ್ಲವೂ ಬೆಳಿಬೇಕು. ಇವತ್ತು ಅದನ್ನು ಕಾಂಕ್ರೀಟೀಕರಣ ಮಾಡೋದಲ್ಲ. ವಿದ್ಯೆ ಜಾಸ್ತಿಯಾಗಿ ಉಂಟಲ್ಲ, ಭಯ ಹೋದದ್ದು. ನಿಜವಾಗಿ ವಿದ್ಯೆ ಹೇಳುವಂಥದ್ದು ಇವತ್ತು ನಮಗೆ ಮಾರಕಾಗಿ ಪರಿಣಮಿಸಿದೆ. ಈಗ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು, ಮೊನ್ನೆ ನಮ್ಮ ಉಪಗ್ರಹವನ್ನು ಉಡಾಯಿಸಿದ ವಿಜ್ಞಾನಿಗಳೆಲ್ಲ ಬಹಳ ಸರಳ ವ್ಯಕ್ತಿತ್ವದಿಂದ ಬಂದಂತ ವಿಜ್ಞಾನಿಗಳು. ಅದೇ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳುವಂತ ಮಾತುಗಳನ್ನೆಲ್ಲ ನೋಡಿದ್ರೆ ಅವರು ಎಲ್ಲಾ ಧರ್ಮದ ದೇವರನ್ನು ನಂಬುತ್ತಾರೆ. ಅಂತಹ ವಿಜ್ಞಾನಿ ಅವರು. ಇವತ್ತು ಅಲ್ತು ಪಲ್ತುಗಳೆಲ್ಲ ಉಂಟಲ್ಲ, ಅಹಂಕಾರ ಮಾತಾಡ್ತಾರೆ. ಅಂತ ಅಬ್ದುಲ್ ಕಲಾಂ ರವರು ಮಾಡುವಂತ ಮಾತು ಹೇಳಿದ್ರೆ ಕ್ರೈಸ್ತ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ ಧರ್ಮ ಇರ್ಬೋದು, ಎಲ್ಲಾ ಧರ್ಮಗಳಲ್ಲಿದ್ದ ಎಲ್ಲಾ ವಿಚಾರಗಳನ್ನು ನಾನೊಂದು ಮೊನ್ನೆ ಪುಸ್ತಕದಲ್ಲಿ ನೋಡಿದೆ. ಅಂತವರನ್ನು ನೋಡಿ ಆದ್ರೂ ನಾವು ಕಲಿಬೇಕಲ್ಲ. ಅವರು ಮಾಡಿದ ಹಾಗೆ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ನಡೆದ ದಾರಿಯಲ್ಲಾದ್ರೂ ನಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದಲ್ಲ. ಇದನ್ನು ಮಾಡುವಂತ ಕೆಲಸ ಆಗ್ಬೇಕು. ಕೇವಲ ನಾವು ಉಪದೇಶ ಕೊಡುವುದು, ಉಪದೇಶಕ್ಕೆ ವಿರುದ್ಧವಾಗಿ ಜೀವನ, ಇದೆಲ್ಲ ನಮ್ಮ ಸಮಾಜ ಹಾಳಾಗ್ಲಿಕ್ಕೆ ಕಾರಣ. ಇವತ್ತು ಸಮಾಜಕ್ಕೆ ತುಂಬಾ ಜನ ತ್ಯಾಗ ಮಾಡಿದ್ದಾರೆ, ತುಂಬಾ ಜನ ಶ್ರೀಮಂತರು ಇರ್ಬೋದು, ಸಂಪನ್ಮೂಲ ವ್ಯಕ್ತಿ ಸಮಾಜಕ್ಕೆ ಹೋರಾಟ ಮಾಡಿದ್ದಾರೆ. ಆದ್ರೆ ಸಮಾಜಕ್ಕೆ ಅದರಲ್ಲೇ ಕೆಲವರು ಸಮಾಜಕ್ಕೆ ದುರಂತ ಮಾಡಿದವರು. ಜನಸಾಮಾನ್ಯರಿಂದ ಸಮಾಜಕ್ಕೆ ಎಲ್ಲಿ ಕೂಡ ಎಫೆಕ್ಟ್ ಆಗಲಿಲ್ಲ. ಜನಸಾಮಾನ್ಯ ತಪ್ಪಾದ್ರೆ ತಪ್ಪನ್ನು ಒಪ್ಪಿಕೊಳ್ತಾನೆ,
ಇನ್ನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಎನ್ನಿಸಿಕೊಂಡವ ತಾನು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಹೋಗಲಾಡಿಸ್ಲಿಕ್ಕೆ ಇನ್ನು 10 ತಪ್ಪು ಮಾಡ್ತಾನೆ. ಇದು ಯುವ ಪೀಳಿಗೆಗೆ ಮಾರಕ ಆಗ್ತಾ ಇದೆ. ನಿಜವಾಗಿ ಗಿಡ ಅವತ್ತು ನೆಡುವುದು ಮತ್ತೆ ಇಲ್ಲ ವಿಷಯ, ನಡುವಂತ ಉದ್ಘಾಟನೆಗಾಗಿ ಬರುವುದು, ಅದೆಲ್ಲ ನಾಟಕೀಯ ದೃಶ್ಯ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವ ಏನು ಅಂತ ಅರಿವು ಮೂಡಿಸುವಂತದ್ದು ನೋಡಿ, ಕೆಲಸ ಮಾಡ್ಲಿಕ್ಕೆ ಜನವನ್ನು ಅವತ್ತು ಕಮರ್ಷಿಯಲ್ ಆಗಿ ಕರ್ಕೊಂಡು ಬರುದು, ಅದೆಲ್ಲ ನಾಟಕ, ಅದೆಲ್ಲ ಸಮಾಜಕ್ಕೆ ಪಾಸಿಟಿವ್ ಅಲ್ಲ. ಜನವನ್ನು ಎಲ್ಲೆಲ್ಲಿಂದ ಒಟ್ಟು ಮಾಡ್ಕೊಂಡು ಬರೋದು, ಒಬ್ಬರೊಬ್ಬರಿಗೆ ಒಂದೊಂದು ಇಷ್ಟು ಕಾಂಟ್ರಾಕ್ಟ್ ಕೊಡೋದು, ನೀನು ಇಷ್ಟು ಜನದ ಇರಬೇಕು, ನೀನು ಇಷ್ಟು ಜನದ ಇರಬೇಕು, ಅದೆಲ್ಲ ಅಲ್ಲ. ನಮ್ಗೆ ಒಳ್ಳೆ ರೀತಿಯ ಪ್ರಾಮಾಣಿಕವಾದ ರಿಯಾಲಿಟಿಯ ಕೆಲಸ ಆಗ್ಬೇಕು. ಆ ರಿಯಾಲಿಟಿ ಕೆಲಸ ಆಗ್ಬೇಕಂತಂದ್ರೆ ನಿಜವಾದ ಒಂದು ಹೋರಾಟ ಬೇಕು, ಸಮಾಜವನ್ನು ಬದುಕಿಸುವಂತದ್ದಾಗಬೇಕು. ನಮ್ಮ ಪ್ರಕೃತಿಯನ್ನು ಬದುಕದೆ ನಮ್ಗೆ ಬದುಕಲಿಕ್ಕೆ ಖಂಡಿತ ಇಲ್ಲ. ಹಾಗಾಗಿ ನಾವು ಸರಳ ರೀತಿಯಲ್ಲಿ ಸಮಾಜದಲ್ಲಿ ಬದುಕುವಂತ ಒಂದು ರೀತಿಯನ್ನು ನೋಡಿ, ಯಾಕಂದ್ರೆ ದುರಂತ ನಾವೀಗ ಪ್ರತಿ ವರ್ಷ ಹೆಚ್ಚೆಚ್ಚಾಗ್ತಾ ಉಂಟು. ಹೋದ ವರ್ಷ ಮಂಗಳೂರು ಆಗಿರ್ಬೋದು, ನಮ್ಮ ಕೊಡಗು ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಯಾವ ಹೊತ್ತಿಗೆ ಏನೂ ಬರ್ಬೋದು. ಯಾಕಂದ್ರೆ ಇದೆಲ್ಲ ನಾವು ಮಾಡಿದ ಕರ್ಮದ ಫಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಇನ್ನಾದ್ರೂ ನಾವು ಪ್ರಕೃತಿಯಲ್ಲಿ ಎಲ್ಲಾ ಜೀವ ವೈವಿಧ್ಯಗಳಿಗೆ ಬದುಕುವಂತ ಒಂದು ಅವಕಾಶ ಕೊಟ್ರೆ ನಮ್ಮ ಆರೋಗ್ಯವೂ ಒಳ್ಳೆದಾಗ್ತದೆ, ಸಮಾಜವೂ ಒಳ್ಳೆದಾಗ್ತದೆ, ಭವಿಷ್ಯತ್ತೂ ಒಳ್ಳೆದಾಗ್ತದೆ. ಉತ್ತಮವಾದ ಒಂದು ಮಾತನ್ನು ಹೇಳಿದ್ರಿ. ಎಸ್ ಮಹೇಶಣಿಯವರೇ, ಈಗ ಈ ಒಂದು ಗಿಡ ಏನಿದೆ ಸಾಕಷ್ಟು ಬೇಗ ಬೆಳೆಯುತ್ತೆ ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದಾಗ ಅಂತ ಒಂದು ಮಾತನ್ನು ನೀವು ಹೇಳಿದ್ರಿ. ಸೊ ಇದರ ಬಾಳ್ವಿಕೆ ಅನ್ನುವಂಥದ್ದು ಎಷ್ಟು ವರ್ಷಗಳ ಕಾಲ ಇರುತ್ತೆ, ಅದರಲ್ಲಿ ಏನಾದರೂ ಬದಲಾವಣೆ ವ್ಯತ್ಯಾಸ ಅನ್ನುವಂಥದ್ದು ಇದೆಯಾ ಅಂತ? ಇಲ್ಲ, ಈಗ ಒಂದು ತೆಂಗಿನ ಮರದ ಆಯಸ್ಸು 100 ವರ್ಷ, ಒಂದು ಕಹಿಬೇವಿನ ಮರ ಸಾಧಾರಣ ಒಂದು 60-70 ವರ್ಷ ಬರ್ತದೆ. ಅಶ್ವತ್ಥ ಮರ ಅಂತ ಹೇಳಿದ್ರೆ ನಮ್ಮಲ್ಲಿ ಬಹಳ ಪ್ರಾಮುಖ್ಯತೆ ಉಂಟು. ಹೇಗೆ ಅಂತ ಹೇಳಿದ್ರೆ ಹಿಂದಿನಿಂದ ಕೂಡ ಅಶ್ವತ್ಥಕ್ಕೆ ನಾವು ಉಪನಯನ ಮಾಡುವಂಥದ್ದು, ಮದುವೆ ಮಾಡುವಂಥದ್ದು, ಇಂತಹ ಪ್ರಾಮುಖ್ಯತೆ, ಅದನ್ನು ಮನುಷ್ಯನ ಹಾಗೆ ಅಶ್ವತ್ಥ ನಾರಾಯಣ ಅಂತ ಹೇಳಿದ್ರೆ ಅವನು ಮನುಷ್ಯನ ಹಾಗೆ ನಾವು ನಮ್ಮ ಹಿರಿಯರದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಹೀಗೆ ಬೇರೆ ಎಲ್ಲ ಎಷ್ಟು ಮರಗಳು ಎಷ್ಟು ವರ್ಷ ಬಾಳ್ತವೋ ಅಷ್ಟೇ ವರ್ಷ ಈ ವಿಧಾನದಲ್ಲಿ ಕೂಡ ಬೆಳೆಸಿದ್ರೆ ಮರಗಳು ಬಾಳ್ತವೆ ಅನ್ನುವಂಥ ವಿಚಾರ. ಅಂದ್ರೆ ಈಗ ಯಾವ ರೀತಿಯ ತಯಾರಿಗಳನ್ನ ಮಾಡ್ತಾ ಇದ್ದೀರಾ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ? ಅಂದ್ರೆ ಈಗ ಪ್ರೆಸೆಂಟ್ ಯಾವ ರೀತಿ ತಯಾರಿ ನಡೀತಾ ಇದೆ ಒಂದು ಗಿಡ ನೆಡುವಂಥ ವಿಚಾರವಾಗಿ? ಅಲ್ಲ, ಈಗ ನಮ್ಗೆ ಏನಂತ ಹೇಳಿದ್ರೆ ಮಾಧ್ಯಮ ಮಿತ್ರರು ಮತ್ತು ಕೆಲವು ಪರಿಸರವಾದಿಗಳು ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಸೊ ನಾಡ್ದು ಅಕ್ಟೋಬರ್ 13ರಂದು ವಿಶ್ವಶೆಟ್ಟರು, ನಿತ್ಯಾನಂದ ಒಳಕಾಡು, ರವಿ ಕಟ್ಪಾಡಿ, ಗಣೇಶರಾಜ್ ಸರಳುಬೆಟ್ಟು ಇವರೆಲ್ಲ ಸೇರಿಕೊಂಡು ಮೊದಲ ಹಂತಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ವಿಶೇಷ ಪದರ ನಿರ್ಮಿಸುವಂಥದ್ದು. ವಿಶೇಷ ಪದರ ನಿರ್ಮಿಸಿದ ನಂತರ 2ನೇ ಹಂತದಲ್ಲಿ ಅಂತ ಹೇಳಿದ್ರೆ ಅದು ಪದರ ಹೇಗೆ ಬರ್ತದೆ ಅಂತ ಹೇಳಿ ನೋಡ್ಬೇಕು ನಾವು, ಅದು ಮಣ್ಣು ಎಷ್ಟು ಕೆಳಗಡೆ ಇಳಿತದೆ ಅಂತ ಹೇಳಿ. ಅದು ಒಂದು ಅಂದಾಜಿನ ಪ್ರಕಾರ ಇಳಿದ ನಂತರ 2ನೇ ಹಂತದಲ್ಲಿ ಡಿಸೆಂಬರ್ 2ನೇ ವಾರದಲ್ಲಿ ಸರಿಸುಮಾರು ಒಂದು 260 ಸಸಿಗಳನ್ನು ನಡಲಿಕ್ಕೆ ಉಡುಪಿ ಭಾಗದ ಒಂದು 260 ಜನರನ್ನು, ಸಾಮಾಜಿಕ ಕಳಕಳಿ ಇದ್ದಂತ 260 ಜನರನ್ನು ಕರೀತಾ ಇದ್ದೇವೆ. ಅದರ ಉದ್ದೇಶ ಏನಂತ ಹೇಳಿದ್ರೆ ಅವರು ಒಂದು ಸೆನ್ಸ್ನಲ್ಲಿ ಒಂದು ಮಿಯಾವಾಕಿ ಅರಣ್ಯ ಮಾಡಿದ್ರು ಅಂತ ಆದ್ರೆ ಒಂದು 260 ಮರ ಮಿಯಾವಾಕಿ ಅರಣ್ಯ ಉಡುಪಿಯಲ್ಲಿ ಮೂಡಿ ಬರ್ತದೆ. ಅಂತಹ ಒಂದು 260 ಜನರನ್ನು ಕರೆದು ನಾವು ಒಂದು ಗಿಡ ನಡೆಸುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಎಸ್ ವಿಶು ಶೆಟ್ಟಿಯವರೇ, ಎಲ್ಲೋ ಒಂದು ಕಡೆ ಈಗ ಮಹೇಶಣಿ ಅವರು ತೆಗೆದುಕೊಂಡಿರುವಂತಹ ಈ ಒಂದು ಕಾರ್ಯ ಏನಿದೆ, ಕೆಲಸ ಏನಿದೆ, ಸೊ ಅವರ ಒಂದು ಸ್ವಂತ ಆಲೋಚನೆಯಿಂದ ಬಂದಿರುವಂತಹ ಕೆಲಸ, ಸಮಾಜಕ್ಕೆ ಉಳಿತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕೆಲಸ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಇಂಥದ್ದೊಂದು ಮನೋಭಾವನೆ ಅನ್ನುವಂಥದ್ದು ಮೂಡಿದ್ರೆ ವಾಸ್ತವಿಕವಾಗಿ ನಮ್ಮ ಕೈಯಿಂದ ಆಗುವಂಥ ಅಳಿಲು ಸೇವೆಯನ್ನು ಸಮಾಜಕ್ಕೋಸ್ಕರ ನಾವು ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆ ಮೂಡಿದ್ರೆ ಬಹುಶಃ ನಮಗೆ ಆಗ್ತಾ ಇರುವಂಥ ಈಗಿನ ಕೆಲವು ಸಮಸ್ಯೆಗಳಿಂದ ನಾವು ಪಾರಾಗಬಹುದು ಅನ್ನುವಂಥ ಒಂದು ವಿಚಾರ. ಎಲ್ಲ ಯುವಕರಲ್ಲೂ ಕೂಡ ಈ ಕುರಿತಾಗಿ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮಗಳಾಗಬೇಕು ಅಂತ ಈ ಕುರಿತಾಗಿ ಏನು ಹೇಳ್ತೀವಿ? ನೋಡಿ, ಈಗ ಎಷ್ಟೋ ಜನ ಯುವಕರಲ್ಲಿ ಒಂದು ಅರಿವಾಗಿದೆ. ನಮ್ಮ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಯೋಜನೆ ತಂದ ಮೇಲೆ ಮೊದಲು ಸಹ ಇಲ್ಲ ಅಂತಲ್ಲ, ಮೊದಲು ಸಹ ತುಂಬಾ ಜನ ಸ್ವಚ್ಛ ಮಾಡೋದು, ಪ್ಲಾಸ್ಟಿಕ್ ಕ್ಲೀನ್ ಮಾಡೋದು, ಎಷ್ಟೋ ಜನ ಒಂದು ಪ್ರಕೃತಿಯ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಿದ್ರು. ಈತನ ಮಧ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಸ್ವಚ್ಛ ಭಾರತ್ ಅಥವಾ ಪರಿಸರವನ್ನು ಕ್ಲೀನ್ ಮಾಡಬೇಕೆಂಬ ಉದ್ದೇಶದಿಂದ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೂ ಅಷ್ಟು ಸಾಕಾಗುವುದಿಲ್ಲ. ಇನ್ನಷ್ಟು ಏನಂದ್ರೆ ಚರ್ಚೆ ಗಲಾಟೆ ಅಲ್ಲ, ಕೆಲವರು ವಿದ್ಯಾವಂತರೇ, ಒಂದು ಆ ಮಕ್ಕಳಿಗೆ ಕಲಿಸುವ ಶಿಕ್ಷಕರೇ, ಒಂದು ಒಳ್ಳೊಳ್ಳೆ ರೀತಿಯ ಒಂದು ಜವಾಬ್ದಾರಿಯುತ ಕೆಲಸ ಮಾಡುವವರೇ ಕಸದ ತೊಟ್ಟಿಯನ್ನು, ಮನೆಯ ಒಂದು ವಿಸರ್ಜನೆ ಮಾಡುವಂತ ವಸ್ತುಗಳನ್ನು, ಮನೆಯಲ್ಲಿ ಉಳಿದಂತ ಮೀನು ಮಾಂಸದ ವಸ್ತುಗಳನ್ನು ತಂದು ಸಾರ್ವಜನಿಕ ಸ್ಥಳದಲ್ಲಿ ಬಿಸಾಡಿ ಹೋಗ್ತಾರೆ. ಇದು ದೊಡ್ಡ ತಪ್ಪು. ನಾವು ಏನು ಮಾಡ್ಬೇಕಂದ್ರೆ ಮೊದಲು ನಮ್ಮ ಪ್ರತಿಯೊಬ್ಬನ ವ್ಯಕ್ತಿ
ತ್ಯಜಿಸುವಂತ ಏನೇ ವಸ್ತು ಇರಲಿ ಅದನ್ನು ಸರಿಯಾಗಿ ವಿಲೇವಾರಿ ಮಾಡುವಂತ ಕೆಲಸ ಮಾಡಬೇಕು. ಅದನ್ನು ತಂದು ಎಲ್ಲಿಯೋ ಬಿಸಾಡಿದ್ರೆ ಅದರಲ್ಲಿ ಸಾವಿರ ತೊಂದರೆಗಳು, ಪ್ರಾಣಿಗಳಿಗಿರ್ಬೋದು, ನಾಯಿಗಳಿಗಿರ್ಬೋದು, ದನಗಳಿಗಿರ್ಬೋದು. ಎಷ್ಟೋ ದನಗಳು ಇವತ್ತು ಹಸುನಿಗೀತು, ಎಷ್ಟೋ ದನಗಳ ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಬಂತು, ಏನೇನೆಲ್ಲ ವಸ್ತುಗಳೆಲ್ಲ ಹೊಟ್ಟೆ ಪಶುಗಳ ಹೊಟ್ಟೆ ಸೇರಿದೆ. ಸಮುದ್ರಕ್ಕೆ ಹೋಗ್ತದೆ, ನೀರಿಗೆ ಹೋಗ್ತದೆ, ಕಲುಷಿತ ನೀರು ಸಮುದ್ರಕ್ಕೆ ಹೋದ್ರೂ ಅದು ಒಳ್ಳೇದಲ್ಲ. ಯಾಕಂದ್ರೆ ಎಲ್ಲೋ ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬನೊಂದು ಪ್ರತಿಜ್ಞೆ ಮಾಡಬೇಕು, ಜನರು ಅದನ್ನು ನಮ್ಮ ಸರ್ಕಾರ ಮಾಡಬೇಕು. ಎಲ್ಲಿಯೂ ನಾನಾಗಿ ಇಂತಹ ತಪ್ಪು ಕೆಲಸವನ್ನು ಮಾಡುವುದಿಲ್ಲ, ಸಮಾಜವನ್ನು ಕೊಲೆ ನಾನು ಮಾಡುವುದಿಲ್ಲ. ಈಗ ಮನುಷ್ಯನನ್ನು ಕೊಲೆ ಮಾಡೋದಕ್ಕಿಂತಲೂ ಇದು ದೊಡ್ಡ ಕೊಲೆ. ಇದು ನಮ್ಮ ಎಷ್ಟೋ ಜನರನ್ನು ಜೀವಂತವಾಗಿ ಕೊಲೆ ಮಾಡ್ತದೆ ಈ ಪ್ರಕೃತಿಯನ್ನು ಹಾಳು ಮಾಡೋದ್ರಿಂದ. ನಮ್ಮಿಂದ ಗಿಡ ನೆಡ್ಲಿಕ್ಕೆ ಆಗದಿದ್ರು ಕೂಡ ಪ್ರಕೃತಿಯಲ್ಲಿ ನಮ್ಮಿಂದ ವಿಸರ್ಜಿತ ವಸ್ತುಗಳನ್ನು ಸರಿಯಾಗಿ ನಾವು ವಿಲೇವಾರಿ ಮಾಡ್ತೇವೆ, ಸಾರ್ವಜನಿಕ ಸ್ಥಳದಲ್ಲಿ ಹಾಕುವುದಿಲ್ಲ. ಯಾಕಂದ್ರೆ ನಾವು ಅದನ್ನು ಮಾಡಲೇಬೇಕು. ಇವತ್ತು ಕೂಡ ಲಾರಿ ಪ್ಲಾಸ್ಟಿಕ್ ಕಸಗಳು ಅಲ್ಲೆಲ್ಲಿ ಬರ್ತದೆ. ಮತ್ತೆ ಎಷ್ಟೋ ಕಡೆಯಲ್ಲಿ ಕೆಲವರು ಉದ್ಯೋಗ ಮಾಡುವಾಗ ಮೀನು, ಕೋಳಿ, ಮಾಂಸದ ಮಾಡುವಾಗ ಅದರಲ್ಲಿ ಬೇಡವಾದ ವಸ್ತುಗಳನ್ನು ತಂದು ನೀರಿಗೆ ಎಸ್ದು ಹೋಗ್ತಾರೆ. ಎಲ್ಲಿ ಖಾಲಿ ಜಾಗ ಉಂಟು ಅಲ್ಲಿ ಹಾಕಿ ಹೋಗ್ತಾರೆ ರಾತ್ರಿ ಎಲ್ಲ. ಅದಕ್ಕೆ ಗಲಾಟೆ ಅಲ್ಲ, ಅವರ ಮನವೊಲಿಸುವ ಕೆಲಸ ಆಗ್ಬೇಕು. ಯಾಕಂದ್ರೆ ಎಷ್ಟು ಮಾಂಸದ ಅಂಗಡಿ ಉಂಟು, ಎಷ್ಟು ಕೋಳಿ ಅಂಗಡಿ ಉಂಟು, ಎಲ್ಲ ಅಧಿಕಾರಿಗಳ ಹತ್ರ ಲೆಕ್ಕಾಚಾರದಲ್ಲಿ ಉಂಟು. ಅವರನ್ನು ಕೂಡ ಕರೆಸಿ ಒಂದು ಜನಜಾಗೃತಿ ಮಾಡಬೇಕು. ನೀವು ಏನು ಮಾಡ್ತಾ ಇದ್ದೀರಿ, ಎಲ್ಲಿ ಬಿಸಾಡ್ತಾ ಇದ್ದೀರಿ, ಎಷ್ಟು ಆ ವಿಲೇವಾರಿ ಆದ ವಸ್ತು ಎಲ್ಲಿ ಹೋಗ್ತಾ ಉಂಟು ಅದನ್ನು ನೋಡ್ಲಿ ಇವರು. ಇದನ್ನ ಎಲ್ಲೋ ಒಂದು ಜಾಗದಲ್ಲಿ ತಂದು ಬಿಸಾಡೋದು ಅದನ್ನೆಲ್ಲ ಖಂಡಿತ ಮಾಡಬಾರ್ದು. ಕೆಲವೊಂದು ಕಡೆಯಲ್ಲಿ ನಾವೀಗ ಮನೆಯಲ್ಲಿ ಒಂದು ಕೋಳಿ ಮಾಂಸ ಅಂತ ಮಾಡಿದ್ರು ಕೂಡ ಅದನ್ನು ಸಾರ್ವಜನಿಕವಾಗಿ ಒಂದೇ ನಗರಸಭೆ ಮುಖಾಂತರ ವಿಲೇವಾರಿ ಮಾಡಬೇಕು. ಇಲ್ಲದ್ರೆ ಹೇಗೆ ವಿಲೇವಾರಿ ಮಾಡಬೇಕು ಹಾಗೆ ಮಾಡಬೇಕು, ಬಿಟ್ಟರೆ ಯಾರಿಗೂ ಉಪದ್ರ ಆಗುವ ರೀತಿಯಲ್ಲಿ ಮಾಡಬಾರ್ದು. ಫಸ್ಟ್ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಯಾಕಂದ್ರೆ ಅದನ್ನು ಹಾಕಿದ್ರೆ ಮಣ್ಣು ಹಾಳಾಯಿತು, ಸಮಾಜ ಹಾಳಾಯಿತು, ಎಷ್ಟೋ ಪ್ರಾಣಿ ಪಕ್ಷಿಗಳು ಹೋಯಿತು, ಅದರಿಂದ ಮನುಷ್ಯ ಅನುಕೂಲಕ್ಕೂ ನಾಶ. ನಾವು ಬಹಳಷ್ಟು ಕೆಲವರು ನಡೆಯುವಂತ ಕೂಲಿ ಕೆಲಸ ಮಾಡುವವರೆಲ್ಲ ಮಾಡುವಾಗ ಅವರ ಕಾಲಿಗೆ ಎಟ್ಟುವುದು, ಇನ್ನೊಂದು ಗಾಯ ಆಗುದು, ಆ ಗ್ಲಾಸ್ ಬಿಸಾಡುದು, ನಾವು ಎಷ್ಟೋ ದುರಂತ ಮಾಡ್ತಾ ಇದ್ದೇವೆ. ಇದನ್ನು ಮಾಡಬಾರ್ದು. ಸಮಾಜಕ್ಕೆ ಒಂದು ತುಂಡು ಕಲ್ಲನ್ನು ಕೂಡ ಜನ ನಡೆಯುವ ರಸ್ತೆಯಲ್ಲಿ ನಮ್ಮಿಂದ ಆಗಬಾರ್ದು, ನಾವು ಉಪದ್ರ ಕೊಡಬಾರ್ದು. ಅದರ ಜೊತೆಗೆ ಗಿಡಗಳನ್ನು ನೆಡುವಂತ ಕೆಲಸವನ್ನು ನಾವು ಯಾಕೆ ಮಾಡಬೇಕೆಂಬುದನ್ನು ಪ್ರಾತ್ಯಕ್ಷಿತೆ ಕೊಡಬೇಕು. ಗಿಡ ನಡೆದಿದ್ರೆ ಏನಾಗ್ತದೆ, ಏನು ದುರಂತ ಆಗ್ತದೆ, ನಮಗೆ ಕುಡಿಯುವ ನೀರು ಸಿಗುವುದಿಲ್ಲ, ಗಾಳಿ ಸಿಗುವುದಿಲ್ಲ, ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ಅದನ್ನು ಮನವರಿಕೆ ಮಾಡಬೇಕು. ಯುವಕರಿಗೆ ಯುವತಿಯರಿಗೆ ಇವತ್ತು ಆ ಕೆಲಸವೂ ಆಗ್ತಾ ಇಲ್ಲ. ನಾವು ಪುಸ್ತಕದ ಬದನೆಕಾಯಿ ಸಾಕಾಗುದಿಲ್ಲ, ಅವರಿಗೆ ಲೈವ್ ಎಕ್ಸಾಂಪಲ್ ಕೊಡಬೇಕು. ಮರ ಇಲ್ಲದೆ, ಗಿಡ ಇಲ್ಲದೆ ಮೊದಲು ಹೇಗಿತ್ತು ನೀರು, ಈಗ ಹೇಗಾಗಿದೆ, ಇನ್ನು ಹೇಗೆ ಬರಡಾಗ್ತಾ ಇದೆ, ನಮ್ಮ ಭೂಮಿ ಹೇಗೆ ನಾಶ ಆಗ್ತಾ ಇದೆ, ಅದನ್ನು ಎಲ್ಲಿಯೋ ಒಂದಷ್ಟು ರಕ್ಷಣೆ ಮಾಡುವ ಕೆಲಸ ನಾವು ಹೇಗೆ ಮಾಡಬಹುದೆಂಬುದನ್ನು ನಮ್ಮ ಯುವಕ ಯುವತಿಯರಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ಮಾಡುವಂತ ಕೆಲಸ ಮಾಡಿದ್ರೆ ಎಲ್ಲಿಯೋ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಮಾಡಲೇಬೇಕು. ನಾವು ಪ್ರತಿಯೊಬ್ಬನು ಒಂದು ಗಿಡ ನೆಡಲೇಬೇಕು. ವರ್ಷಕ್ಕೆ ಒಬ್ಬ 1-2 ಗಿಡವಾದ್ರೂ ನೆಟ್ಟು ಕಾಪಾಡುವಂತ ಕೆಲಸ ಮಾಡುವಂತದ್ದು ಕಂಪಲ್ಸರಿ ಮಾಡಬೇಕು. ಒಬ್ಬ ಮನೆ ಕಟ್ಟಿತಾನಂತಾದ್ರೆ ಕೆಲವೆಲ್ಲ ಸರ್ಕಾರ ನಮ್ಮ ನಗರಸಭೆಯಲ್ಲಿ ಕಂಡೀಷನ್ ಆಗ್ತದೆ, 2 ಗಿಡ ನೆಡುವ ಕಂಡೀಷನ್ ಕೂಡ ಹಾಕ್ಲಿ, 2 ಮರ ಬೇಕೆ ಅಂತ. ಮರ ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಅದನ್ನು ಬೆಳೆಸುವಂಥದ್ದು ಮಾಡಬೇಕು. ಅದು ನೆಟ್ಟು ಒಂದು ಸತ್ತು ಹೋದ್ರೆ ಅದರ ಬಗ್ಗೆ ಬದಲಿಗೆ ಮತ್ತೊಂದು ಗಿಡ ನೆಡಬೇಕು. ಅದನ್ನು ಕೂಡ ಒಂದು ಮಾಡುವ ಕಾನೂನನ್ನು ಕಂಪಲ್ಸರಿಯಾಗಿ ಮಾಡಲಿ. ಮತ್ತೆ ತಪ್ಪಿ ಕೂಡ ಪರ್ಮಿಷನ್ ಇಲ್ಲದೆ ಮರ ಕಡಿಬಾರದು. ಇವತ್ತು ನಾನು ಎಷ್ಟೋ ಕಡೆಯಲ್ಲಿ ನೋಡಿದೆ, ಅವರ ಮನೆಗೆ ಅಡ್ಡ ಬರ್ತದ ಅಂತ, ಅವರ ಮನೆಯ ಗ್ಲಾಸ್ ತೋರುವುದಿಲ್ಲ ಅಂತ ದೊಡ್ಡ ದೊಡ್ಡ ಮರವನ್ನು ಕಡಿದ್ರು. ಯಾಕೆಂದ್ರೆ ಅವರಿಗೆ ಒಂದು ಇನ್ಫ್ಲುಯೆನ್ಷಿಯಲ್. ನಾನು ಒಬ್ಬರ ಹತ್ರ ಹೋಗಿ ಆ ಬಗ್ಗೆ ಚರ್ಚೆ ಸಹ ಮಾಡಿದೆ, ಬಹಳ ಬೇಜಾರಾಯ್ತು. ಯಾಕಂದ್ರೆ ಒಂದು ಮರವನ್ನು ಕಡಿಯುವುದಂದ್ರೆ ಒಂದು ಎಷ್ಟೋ ಮನುಷ್ಯರನ್ನು ಕೊಲೆ ಮಾಡಿದ ಪಾಪ ಅದು. ಅನಾವಶ್ಯಕವಾಗಿ ನಾವು ಒಂದು ಮರವನ್ನು ಕಡಿಯುವುದು, ಯಾಕಂದ್ರೆ ಎಷ್ಟೋ ಮನುಷ್ಯರನ್ನು ಅದು ರಕ್ಷಣೆ ಮಾಡ್ತದಲ್ಲ, ಅದಕ್ಕೆ ನಾವು ಸ್ವಾರ್ಥ ಉಂಟ, ಅದು ವಿಷವನ್ನು ಕುಡಿದು ನಮ್ಗೆ ಅಮೃತವನ್ನು ಕೊಡುದಲ್ವಾ. ಈ ಬಗ್ಗೆ ಚಿಂತನೆ ಮಾಡಬೇಕು. ಆ ಬಗ್ಗೆ ಒಂದು ಪ್ರಕೃತಿಯ ಬಗ್ಗೆ ಒಂದು ವಿಶೇಷವಾದ ಕಾಳಜಿ. ಈ ವಿದ್ಯೆ ಎಂಬುದನ್ನು ಪ್ರಶ್ನೆ ಅಲ್ಲ, ಮೊದಲಿನ ಭಯಭಕ್ತಿ ಎಂಬುದನ್ನು ಮಕ್ಕಳಲ್ಲಿ ಮೂಡಿಸುವಂತ ಕೆಲಸ ಕೂಡ ಆಗುವುದರ ಮುಖಾಂತರ ಪ್ರಕೃತಿಯನ್ನು ರಕ್ಷಣೆ ಮಾಡುವ ಕೆಲಸ ಆಗಬೇಕು. ನಮ್ಮ ಮಹೇಶಣ್ಣೆ ಅವರ ಕೆಲಸ ಖಂಡಿತ ಒಳ್ಳೇದಾಗ್ಲಿ. ಮಹೇಶಣ್ಣೆ ಅವರೇ ಅದರಲ್ಲಿ 400 ಗಿಡ ಹೇಳುವ ಪ್ರಶ್ನೆ ಅಲ್ಲ. ನಿಮ್ಗೆ ಏನೇ ಒಂದು ಸಮಾಜದಲ್ಲಿ ಕೆಲವೊಂದು ಕ್ರಾಸ್ ಕ್ವಶನ್ ಬರ್ಬೋದು, ನೀವು ಮನಸ್ಸಿಗೆ ಬೇಜಾರು ಮಾಡಬೇಡಿ. ಅದು ಯಾಕಂದ್ರೆ ಎಲ್ಲರಲ್ಲಿ ಕುತೂಹಲ ಬರುವಂತದ್ದೇ, ನಮ್ಮಲ್ಲೂ ಬಂದಿದೆ. ಆದ್ರೆ ಹೋರಾಟವನ್ನು ಬಿಡಬೇಡಿ. 400 ಗಿಡದಲ್ಲಿ 100 ಗಿಡ ಸಮಾಜಕ್ಕೆ ಬೆಳೆದು ಬಂದ್ರೆ ಕೂಡ ನಿಮ್ಮ ಕೊಡುಗೆ ಎಂಬುದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಧನ್ಯವಾದ. ಉತ್ತಮವಾದ ಮಾತನ್ನ ಹೇಳಿದಿರಿ. ಇನ್ನು ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ಮಾತನಾಡೋದಕ್ಕೆ ಬಾಕಿ ಇದೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಉಡುಪಿಯಲ್ಲಿ ಮೂಡಿ ಬರ್ತಾ ಇದೆ, ಪ್ರಪ್ರಥಮವಾಗಿ ಮೂಡಿ ಬರ್ತಾ ಇರುವಂಥ ವಿಚಾರ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದು. ನಿಮ್ಮ ಮೂಲಕ ಒಂದು ಪರಿಸರಕ್ಕೆ ಉಳಿತನ ಮಾಡುವಂಥ ಒಂದು ಧ್ಯೇಯ ಇದ್ದರೆ ಈ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಏನು, ಈ ಕುರಿತಾಗಿ ಜ್ಞಾನವನ್ನು ಕೂಡ ಪಡ್ಕೊಳ್ಬಹುದು. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ.
ವಿರಾಮದ ಬಳಿಕ ಪರಿಸರ ಸಂರಕ್ಷಣೆಯಲ್ಲಿ ಮಿಯಾವಾಕಿ ಅರಣ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮಹೇಶ್ ಶೆಣೈಯವರ ನೇತೃತ್ವದಲ್ಲಿ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಉಡುಪಿಗೆ ಬರ್ತಾ ಇದೆ. ಸೊ ಸಾಕಷ್ಟು ಮಂದಿ ಇದರಲ್ಲಿ ಇಂಟ್ರೆಸ್ಟೆಡ್ ಆಗಿರ್ಬೋದು, ಅಥವಾ ನಾವು ಕೂಡ ಈ ಒಂದು ಯೋಜನೆಗೆ ಕೈ ಹಾಕಬೇಕು ಅನ್ನುವಂಥ ಒಂದು ಆಸೆ ಕೂಡ ನಿಮ್ಮಲ್ಲೂ ಮೂಡ್ಬೋದು. ಸೊ ಇವರ ಈ ಒಂದು ಆರ್ಗ್ಯಾನಿಕ್ ಲಿವಿಂಗ್ ಮೂಲಕ ಈ ಕುರಿತಾಗಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಶೆಣೈಯವರೇ, ಅರಣ್ಯವನ್ನು ಬೆಳೆಯುವಂಥದ್ದು ಅಥವಾ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು ಕಾನ್ಸೆಪ್ಟ್ ಏನಿದೆ, ಸೊ ಪ್ರಪ್ರಥಮವಾಗಿ ಇದನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಬಂದಾಗ ಪ್ರಥಮವಾಗಿ ಕಾಡುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ನೀರನ್ನು ಹೇಗೆ ಸಿಂಪಡಿಸುವುದು, ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡೋದು, ಅದು ಕೂಡ ಗಿಡ ಅಲ್ಲ, ಇದು ಅರಣ್ಯವಾಗಿ ಬೆಳೀತಾ ಹೋಗುವಂಥದ್ದು. ಸೊ ಈ ಕುರಿತಾಗಿ ನೀವು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಾ ಅಂತ? ಹೆಚ್ಚಿನ ಜನ ಈ ಹೂದೋಟ ಅಥವಾ ಗಿಡ ನೆಡುವಂಥದ್ದು ಎಲ್ಲ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನೀರು ಯಾರು ಕೊಡುವುದಪ್ಪ ಅಂತ ಹೇಳಿ. ಸೊ ಈಗ ಅಂಥವರಿಗೆ ಏನಂತ ಹೇಳಿದ್ರೆ ಕೆಲವು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೀವು ತೋಟ ಮಾಡುವವರು ತಮ್ಮ ಮಣ್ಣಿನಲ್ಲಿ ಕೋಕೋಪಿಟ್ ಅನ್ನು ಮಿಕ್ಸ್ ಮಾಡಿದರೆ ಅದರಲ್ಲಿ 2 ದಿವಸಕ್ಕೊಂದು ಸರ್ತಿ ನೀರು ಕೊಟ್ಟರೆ ಸಾಕಾಗ್ತದೆ. ಮತ್ತು ನಾವು ಅದೃಷ್ಟವಂತರು. ಯಾಕಂತ ಹೇಳಿದ್ರೆ ಕರಾವಳಿ ಭಾಗದಲ್ಲಿ ನಮಗೆ ಸಾಧಾರಣ ಒಂದು 3 ರಿಂದ 4.5 ತಿಂಗಳು ಮಳೆ ಬರುವುದರಿಂದ ಅವನಿಗೆ ವರ್ಷದಲ್ಲಿ 3 ರಿಂದ 4.5 ತಿಂಗಳು ನೀರು ಕೊಡುವ ಅಗತ್ಯ ಇರುವುದಿಲ್ಲ. ಅವನ ಹತ್ರ ಗಿಡ ತನ್ನಷ್ಟಕ್ಕೆ ನೀರು ಕೊಡ್ತದೆ. ಮತ್ತೆ ಉಳಿದ ದಿನಗಳಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ಹೂತೋಟ ಮಾಡುವವರು ಕೋಕೋಪಿಟ್ ಹಾಕಿ ಮಾಡೋದ್ರಿಂದ ನೀರಿನ ಪ್ರಮಾಣವನ್ನು ಅತ್ಯಂತ ಕಡಿಮೆ ಕೊಡಬಹುದು. ಮತ್ತೆ ಈ ಮಿಯಾವಾಕಿ ಅರಣ್ಯಕ್ಕೆ ಏನಂತ ಹೇಳಿದ್ರೆ ಪ್ರಥಮವಾಗಿ 2 ರಿಂದ 2.5 ವರ್ಷ ನೀರಿನ ಅಗತ್ಯ ಇರ್ತದೆ, ನೀರು ಕೊಡುವಂಥದ್ದು. ನಾನೇನು ಪ್ಲಾನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ನೀರು ಕೊಡ್ಲಿಕ್ಕೆ ಬಹಳಷ್ಟು ಹೊಸ ವಿಧಾನಗಳು ಬಂದಿವೆ. ಅದರಲ್ಲಿ ಏನಂತ ಹೇಳಿದ್ರೆ ಈಗ ಡ್ರಿಪ್ ಇರಿಗೇಷನ್ ಉಂಟು, ಅಥವಾ ಸ್ಪ್ರಿಂಕ್ಲರ್ ಉಂಟು, ಸಣ್ಣ ಸಣ್ಣ ಸ್ಪ್ರಿಂಕ್ಲರ್ಗಳು ಬರ್ತವೆ. ಈ ಡ್ರಿಪ್ ಇರಿಗೇಷನ್ ನಾವು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಆ ಗಿಡಗಳಿಗೆ 400 ರಿಂದ 500 ಗಿಡಗಳಿಗೆ ವ್ಯವಸ್ಥಿತವಾಗಿ ನೀರು ಸಿಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ನಾನು ಅದರಲ್ಲಿ ಒಂದು ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಅನ್ನು ಅಳವಡಿಸಿ ಆ ಒಂದು 500 ಗಿಡಗಳಿಗೆ ರೆಗ್ಯುಲರ್ ಆಗಿ ನೀರು ಕೊಡುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಎಸ್ ವಿಶ್ವ ಶೆಟ್ಟಿಯವರೇ, ಸೊ ನೀವು ಕೂಡ ಸಾಧಾರಣ 10 ವರ್ಷದಿಂದ ಇಂಥ ಕಾರ್ಯಕ್ರಮಗಳನ್ನು, ವನ ಮಹೋತ್ಸವ ಆಗಿರ್ಬೋದು, ಗಿಡ ನೆಡುವಂಥ ಕಾರ್ಯಕ್ರಮ, ಮನೆ ಮನೆಗೆ ಹೋಗಿ ಗಿಡ ನೆಡುವಂಥ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದ್ದೀರಾ. ಸೊ ಈಗ ಆಧುನಿಕತೆ ಅನ್ನುವಂಥದ್ದಾಗಿರ್ಬೋದು, ಸಂಶೋಧನೆಯ ಮೂಲಕ ಈಗ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದೇ ಒಂದು ಉದಾಹರಣೆ ಅಂತ ನಾವು ತೆಗೆದುಕೊಳ್ಬೋದು. ಸೊ ಇದಲ್ಲದೆ ನಾವೇ ಸಾಮಾನ್ಯವಾಗಿ ಯಾವ ರೀತಿ ಪರಿಸರವನ್ನು ಅಭಿವೃದ್ಧಿ ಮಾಡ್ಬೋದು, ಗಿಡ ಮರಗಳನ್ನು ಸಂಖ್ಯೆಯನ್ನು ಜಾಸ್ತಿ ಮಾಡ್ಬೋದು ನಿಮ್ಮ ಪ್ರಕಾರ? ಈಗ ನಾವು ನೋಡಿ, ಎಷ್ಟು ಮನೆ ಮನೆಗೆ ಹೋಗಿ ಗಿಡ ನಡ್ತಿತ್ತು. ಮನೆ ಮನೆಗೆ ಹೋಗಿ ನೆಡುವ ಉದ್ದೇಶ ಏನಂದ್ರೆ, ಒಂದು ಮನೆಯಲ್ಲಿ ಹೋಗಿ ನಾವು ಈಗ ಮಹೇಶನ ಮನೆಗೆ ಹೋಗಿ ನಾವು ಗಿಡ ನೆಟ್ಟಿದ್ದೇವೆ. ಆ ಗಿಡವನ್ನು ಅವರು ಬೆಳೆಸಿದ್ದಾರೆ. ಯಾಕಂದ್ರೆ ವಿಶ್ವೇಶ್ವರರು ಒಂದು ನಟ್ಟು ಹೋಗಿದ್ದಾರೆ. ನಾವು ಅವರಿಗೊಂದು ಒಂದು ನಟ್ಟು ಹೋದ ಬಗ್ಗೆ ಉಂಟು, ನಮ್ಮ ಬಗ್ಗೆ ಒಂದು ಕಣಿಕರ ಇರುತ್ತೆ, ಒಂದು ಸಮಾಜದ ಬಗ್ಗೆ ಇವರು ಕಳಕಳಿ ಮಾಡೋದು, ನಾವು ಇಷ್ಟಾದ್ರೂ ಮಾಡ್ಬೇಕಂತ ಒಂದೊಂದು ಸಾಕ್ತಾರೆ. ಹಾಗೆ ಮಹೇಶನವರಿಗೆ ಹಾಗೂ ಇದೆ. ಹಾಗೆ ನಾವು ಎಷ್ಟೋ ಕಡೆ ಮನೆಯಲ್ಲಿ ಸಾಕಿ ನಟ್ಟು ಬಂದಲ್ಲಿ ಕೂಡ ಅವರು ಸಾಕಿದ್ದಾರೆ. ಅವರಿಗೊಂದು ಜಾಗೃತಿ ಆಗ್ತದೆ. ಯುವಕರು ಕೂಡ ಅದನ್ನು ನೋಡ್ತಾರೆ. ಅದನ್ನು ನೋಡಿ ಎಷ್ಟೋ ಕಡೆ ಇವತ್ತು ಮನೆ ಮನೆಯಲ್ಲಿ ಗಿಡ ನೆಡುವಂತ ಯುವಕರು ತುಂಬಾ ಜನ ಇದ್ದಾರೆ. ಈಗ ರವಿ ಕಟ್ಪಾಡಿ ವೇಷ ಹಾಕಿ ಈಗ ಸಮಾಜಕ್ಕೊಂದು ಮಾದರಿ ಅದರಿಂದ 100 ಜನ ಈಗ ವೇಷ ಹಾಕಿ ಬೇರೆ ಬೇರೆ ಸಮಾರಂಭಗಳಲ್ಲಿ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಅಂದ್ರೆ ಆದಷ್ಟು ನಮಗೆ ಪಾಸಿಟಿವ್ ಆಗುವಂತ ಗಿಡಗಳನ್ನು, ಒಳ್ಳೆಯ ಗಿಡಗಳನ್ನು, ಆರೋಗ್ಯವಂತ, ಯಾಕಂದ್ರೆ ಇವತ್ತು ಫಾರೆಸ್ಟ್ ಆಫೀಸಲ್ಲಿ ಬೇಕಾದಷ್ಟು ಗಿಡ ಸಿಗ್ತಾ ಉಂಟು. ನಡುವಾಗ ಒಂದು ಬದುಕಿ ಬಾಳುವಂತ ಒಳ್ಳೆ ಗಿಡಗಳನ್ನೇ ಆದಷ್ಟು ಚಾಯ್ಸ್ ಮಾಡಿ ನಡಬೇಕು. ಯಾಕಂದ್ರೆ ಅದು ಬದುಕಿ ನಮ್ಗೆ ಬಾಳ್ಬೇಕು. ಮತ್ತೆ ಬೀಜ ಹಾಕಿ ಅದನ್ನು ಹಾಕುವಕ್ಕಿಂತ ಈಗ ಬೀಜದುಂಡೆಯಿಂದ ಕೆಲವರು ಗಿಡ ಮಾಡ್ತಿದ್ರು. ಆದ್ರೆ ನಾನು ಹೇಳೋದಂದ್ರೆ, ಬೀಜದುಂಡೆಯಲ್ಲಿ ಮಾಡುದು ತಪ್ಪಲ್ಲ, ಆದ್ರೆ ನಮ್ಗೆ ಬೀಜದುಂಡೆಯಿಂದ ಅದು ಮೊಳಕೆ ಹೊಡೆದು ದೊಡ್ಡದಾಗಿ ಪುನಃ ದೊಡ್ಡದಾಗಬೇಕಾದ್ರೆ ಸುಮಾರು ಸಮಯ ಬೇಕು. ರೆಡಿ ಗಿಡವೇ ಫಾರೆಸ್ಟ್ ಆಫೀಸಿಂದ ಸಿಗ್ತಾ ಇರುವಾಗ ಆ ಗಿಡವನ್ನು ನೆಟ್ಟಲ್ಲಿ ರಿಸಲ್ಟ್ ಜಾಸ್ತಿ ಬರ್ತದೆ. ಮತ್ತೆ ಬೀಜದುಂಡೆಯಲ್ಲಿ ಎಷ್ಟು ಬದುಕಿ ಬರ್ತದ ಅದಕ್ಕಿಂತ ಜಾಸ್ತಿ ನಾವು ನಟ್ಟ ಗಿಡ ಬದುಕಿ ಬರ್ತದೆ. ಹಾಗಾಗಿ ನಮ್ಮ ಒಳ್ಳೆಯ ತಳಿಗಳನ್ನು, ಸರ್ಕಾರದ ಗಿಡಗಳನ್ನು, ಯಾಕಂದ್ರೆ ಉಚಿತವಾಗಿ ಸರ್ಕಾರ ಕೊಡ್ತಾ ಇದೆ. ಪ್ರತಿ ವರ್ಷ ಎಷ್ಟೋ ಗಿಡಗಳು ಉಳಿದು ಹಾಳಾದದ್ದು ನಾನು ನೋಡಿದ್ದೇನೆ. ಅದನ್ನು ಹಾಳಾಗ್ಲಿಕ್ಕೆ ಬಿಡಬಾರ್ದು. ಎಷ್ಟೇ ಗಿಡ ಇರಲ್ಲ, ಅದನ್ನು ಎಲ್ಲಿಯಾದ್ರೂ ನಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು. ಯಾಕಂದ್ರೆ ಒಂದು ವರ್ಷ ನಾನು ಕೂಡ 75 ಗಿಡ ತಂದದ್ರಲ್ಲಿ 20 ಗಿಡ ನನಗೆ ನಡ್ಲಿಕ್ಕೆ ಆಗಲಿಲ್ಲ. ನನಗೆ ಬೇಸರ ಆಯ್ತು. ನಮ್ದು ಒಂದು ತಪ್ಪಾಗಿ ಹೋಗಿದೆ, ಅದರಲ್ಲಿ 20 ಗಿಡ ಹಾಳಾಗಿ ಹೋಯ್ತು. ನಾವು ಎಲ್ಲೆಲ್ಲಿ ಆ ಬೀಜದುಂಡೆಲ್ಲ ಹಾಕೋ ಬದಲಿಂದ ಗಿಡ ನಟ್ರೆ ಅದಕ್ಕಿಂತ ದೊಡ್ಡ ರಿಸಲ್ಟ್ ಅನ್ನು ಇದರಲ್ಲಿ ಪಡಿಬಹುದೆಂಬ ನನ್ನ ಒಂದು ಅನಿಸಿಕೆ. ಅದು ಎಷ್ಟು ಸರಿಯೇ ತಪ್ಪ ಗೊತ್ತಿಲ್ಲ, ಬಟ್ ನನ್ನ ಅನಿಸಿಕೆ ಅದು. ಹಾಗಾಗಿ ಒಳ್ಳೊಳ್ಳೆ ಗಿಡಗಳನ್ನು ನೆಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡಲೇಬೇಕು. ಇದು ನಮ್ಮ ಒಂದು ಕರ್ತವ್ಯ, ಆದ್ಯ ಕರ್ತವ್ಯ. ಮನೆಯಲ್ಲಿ ನಾವು ಮಕ್ಕಳನ್ನು ಹೇಗೆ ಬೆಳೆಸ್ತೇವ
ಮರವನ್ನು ಕೂಡ ಬೆಳೆಸಬೇಕು. ಆ ಮಕ್ಕಳು ಬೆಳಿಬೇಕಾದ್ರೆ ಮರ ಬೇಕು. ಹೌದು. ಅದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಖಂಡಿತ ನಮಗೆ ಈಗ ಒಂದು ಮನೆಯಲ್ಲಿ ಒಂದು ಮಗು ಹೇಗೆ ಬೇಕಂತ ನಾವು ಹೇಳ್ತೇವ, ಒಂದು ಮರವು ನಮಗೆ ಬೇಕೇ. ಅದನ್ನು ಮಾಡದಿದ್ರೆ ಆ ಮಗುವಿನ ಬೆಳವಣಿಗೆಗೆ ನಾವು ದ್ರೋಹ ಮಾಡಿದಾಗ ಆಗ್ತದೆ ಅಂತ ಒಂದು ನಿಜವಾದ ವಿಷಯವನ್ನು ನಾವು ಅರ್ಥಕೊಂಡು ಸಮಾಜವನ್ನು ಬೆಳೆಸುವ ಕೆಲಸ ಮಾಡಬೇಕೆಂಬುದು ನನ್ನ ಒಂದು ಸ್ವಂತ ಅನಿಸಿಕೆ. ಎಸ್, ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ರಿ ವಿಶ್ವಶೆಟ್ಟಿಯವರೇ. ಎಸ್, ಮಹೇಶ್ ಶೆಣಿಯವರೇ, ಅಂತಿಮವಾಗಿ ಈಗ ಇದನ್ನು ಯೋಜನೆ ನಿಮ್ಮದೊಂದು ವೈಯಕ್ತಿಕ ಯೋಜನೆ ಅಂತ ಹೇಳ್ಬೋದು. ಸೊ ಇದು ಅಭಿಯಾನವಾದರೆ ಮಾತ್ರ ಏನಾದರೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಸರಕ್ಕೆ ಪ್ರಭಾವವನ್ನು ಬೀರ್ಬೋದು, ನಮ್ಮ ಪರಿಸರದ ಇರುವಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿಬೋದು ಅನ್ನುವಂಥದ್ದು. ಸೊ ಈಗ ನೀವು ಇದನ್ನು ಮಾಡ್ತಾ ಇದ್ದೀರಿ, ಈ ಒಂದು ಯೋಜನೆಯನ್ನು. ಸೊ ಇದನ್ನು ವಿಸ್ತಾರವಾಗಿ ಅಭಿಯಾನದ ಮೂಲಕ ಅಂದರೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಕೂಡ ಆಗಬೇಕು. ಈ ಕುರಿತಾಗಿ ಯಾವ ರೀತಿ ಯೋಚನೆಗಳನ್ನು ಹಾಕಿಕೊಂಡಿದ್ದೀರಾ ಅಂತ? ನನ್ನ ಒಂದು ಉದ್ದೇಶ ಏನುಂಟಂತ ಹೇಳಿದ್ರೆ, ಹಿಂದೆ ನಾಗಬನ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿತ್ತು. ಈ ನಾಗಬನ ನಾನು ಆಗಲೇ ಹೇಳಿದ ಹಾಗೆ ಪ್ರಕೃತಿಯ ಮಧ್ಯೆ ಇರ್ತಾ ಇತ್ತು. ಇವತ್ತು ಕೆಲವು ಕಡೆ ನಾಗಬನ ಇವೆ, ಅಲ್ಲಿ ತುಂಬ ಜನ ಪ್ರಕೃತಿಯ ಆರಾಧಕರಿದ್ದಾರೆ. ಅಂಥವ್ರೇನಾದರೂ ಸಂಪರ್ಕ ಮಾಡಿ ಅಲ್ಲಿ ನಾಗಬನದ ಸುತ್ತಲಿನಲ್ಲಿ ಸಣ್ಣ ಮಿಯಾವಾಕಿ ಅರಣ್ಯ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇದೆ ಅಂತ ಹೇಳಿದರೆ, ನಾನು ಅಗತ್ಯವಾಗಿ ಅವರಿಗೆ ಮಾರ್ಗದರ್ಶನ ಮತ್ತು ನನ್ನಿಂದಾದಂತಹ ಸಹಾಯವನ್ನು ನಾನು ಅವರಿಗೆ ಮಾಡ್ತೇನೆ. ಮತ್ತು ಅದಲ್ಲದೆ ನಮ್ಮ ಈ ಭಾಗಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ. ಈ ರೋಟರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, JCC ಇರ್ಬೋದು, ಜಾಯಿಂಟ್ಸ್ ಇರ್ಬೋದು, ಶಾಲಾ ಕಾಲೇಜುಗಳಿವೆ. ಹೀಗೆ ಬಹಳಷ್ಟು ಜನ ಒಳ್ಳೆ ಸಮಾನ ಮನಸ್ಕರಿರುವಂತಹ ಜನರಿದ್ದಾರೆ. ಅವರ ಸಹಾಯದಿಂದ ಅಲ್ಲಲ್ಲಿ ನಾನು ಇದರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಅವರಿಗೆ ಮಾಹಿತಿ ಏನಾದರೂ ಕೊಡಬೇಕಂತಾದರೆ ನಾನು ಮಾಹಿತಿ ಹೋಗಿ ಕೊಟ್ಟು ಹೇಗೆ ಬೆಳೆಸಬೇಕು, ಏನು ಬೆಳೆಸಬೇಕು ಅಂತ ಹೇಳಿ ನಾನು ಅವರಿಗೆ ಮಾಹಿತಿ ಕೊಡಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಎಸ್, ಮಹೇಶ್ ಶೆಣಿಯವರೇ, ನೀವು ಹಾಕಿಕೊಂಡಿರುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ನಿಮ್ಮ ಒಂದು ಧ್ಯೇಯ ಏನಿದೆ ಪರಿಸರ ಅನ್ನುವಂಥದ್ದು, ಮಲಿನರಹಿತವಾದಂಥ ಒಂದು ಪರಿಸರ ಬೇಕು, ಇನ್ನಷ್ಟು ಮರಗಿಡಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಬೇಕು ಅನ್ನುವಂಥ ನಿಮ್ಮದೊಂದು ಆಶಯ ಈಡೇರಲಿ ಅನ್ನುವಂಥದ್ದು ನಮ್ಮದು ಒಂದು ಆಶಯ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಕ್ಕೆ. ಎಸ್ ವೀಕ್ಷಕರೇ, ಉಡುಪಿ ಜಿಲ್ಲೆಗೆ ಪ್ರಪ್ರಥಮವಾಗಿ ಬರ್ತಾ ಇದೆ ಮಿಯಾವಾಕಿ ಅರಣ್ಯ ಅನ್ನುವಂಥದ್ದು. ಬಹುಶಃ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ. ಇದಲ್ಲದೆ ನೀವು ಕೂಡ ಇದರಲ್ಲಿ ಆಸಕ್ತಿಯನ್ನ ಹೊಂದಿದ್ರೆ, ನಿಮ್ಮ ಮನೆಯ ಸುತ್ತಮುತ್ತ ಮಿಯಾವಾಕಿ ಅರಣ್ಯವನ್ನ ಬೆಳೆಸಬೇಕು ಅನ್ನುವಂಥ ಒಂದು ಯೋಜನೆ ನಿಮ್ಮಲ್ಲಿ ಏನಾದರೂ ಇದ್ರೆ, ನೀವು ಮಹೇಶ್ ಶೆಣಿಯವರನ್ನ ಸಂಪರ್ಕ ಮಾಡಬಹುದು. ಈ ಕುರಿತಾಗಿ ಅವರು ನಿಮಗೆ ಮಾಹಿತಿಯನ್ನ ನೀಡ್ತಾರೆ. ಸೊ ಏನು ಪರಿಸರದ ಉಳಿತಿಗಾಗಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೋ ಇದು ಯಶಸ್ವಿಯಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.